ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಎಸ್ ಮ್ಯಾಂಗಳೂರು, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್. ನಮಸ್ಕಾರ ಎಲ್ರಿಗೂ ಕೂಡ. ಸೊ ಅಡುಗೆ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತೇ ಇದೆ, ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು, ನಾಲಿಗೆಗೆ ರುಚಿ ಕೊಡಬೇಕು, ಆಗ ಮಾತ್ರ ಮನಸ್ಸಿಗೆ ಖುಷಿಯಾಗಿ ನಾವು ಹೇಳ್ತೇವೆ ವಾಹ್ ಅಡುಗೆ ಅಂದ್ರೆ ಇದಪ್ಪ ಅಂತ ಹೇಳಿ. ಆದ್ರೆ ಅದೇ ಅವಲಕ್ಕಿ ಅಂತ ಬಂದಾಗ ವಿಶಿಷ್ಟ ಮತ್ತು ವಿಭಿನ್ನ ಸಾಧ್ಯನಾ ಅಂತ ಇರುತ್ತೆ. ಯಾಕೆ ಸಾಧ್ಯ ಇಲ್ಲ? ಅದಕ್ಕೋಸ್ಕರನೇ ಇದು ನಿಮ್ಮ ನೆಚ್ಚಿನ ಮತ್ತು ವಿನೂತನ ಕಾರ್ಯಕ್ರಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸಿರುವಂತಹ ಅವಲಕ್ಕಿ ಅದ್ಭುತ, ವಿಚ್ ಇಸ್ ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಹಾಗೆಯೇ ನಮ್ಮ ಕೋ ಸ್ಪಾನ್ಸರ್ಸ್ ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲ್ಲರ್ಸ್ ಮತ್ತು ಸಾಯಿ ಓಷನ್ ಮಾರ್ಟ್. ಜೊತೆಗೆ ವೆನ್ಯೂ ಪಾರ್ಟ್ನರ್ಸ್ ಬಂದ್ಬಿಟ್ಟು ಐಡಿಎಸ್, ದ ಇಂಡಿಯನ್ ಡಿಸೈನ್ ಸ್ಕೂಲ್, ಮಾಸ್ಟರ್ ಕ್ಲಾಸ್, ಹಾಗೇನೆ ಫಾರ್ಮ್ ಬುಟಿಕ್. ಜೊತೆಗೆ ಕಾಸ್ಟ್ಯೂಮ್ ಕರ್ಟಸಿ ಬಂದ್ಬಿಟ್ಟು ಮಂತ್ರ ಐಎಕ್ಸಿ ಫ್ಯಾಷನ್ ವಿಲ್ಲಾ. ಕಳೆದ ಸಂಚಿಕೆಯಲ್ಲಿ ನೋಡಿದ್ರಿ, ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಗಳು ವಿಭಿನ್ನವಾದಂತಹ ಮತ್ತು ರುಚಿಕರವಾದಂತಹ ಈ ಖಾದ್ಯಗಳನ್ನು ಅವಲಕ್ಕಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗಿರುವಾಗ ಈ ಮೊದಲ ಸುತ್ತಲ್ಲಿ ಇವತ್ತು ಕೂಡ ಅಷ್ಟೇ 10 ಜನ ಕಂಟೆಸ್ಟೆಂಟ್ ಬರ್ತಾರೆ ಆಡಿಷನ್ ಅನ್ನು ಪಾರು ಮಾಡಿಕೊಂಡು. ಸೊ ಈ 10 ಜನ ಕಂಟೆಸ್ಟೆಂಟ್ಗಳು ಏನೆಲ್ಲ ಮಾಡ್ತಾರೆ, ಹೇಗೆಲ್ಲ ಇವರ ಒಂದು ಕಾಂಪಿಟೇಷನ್ ಕೊಡ್ತಾರೆ, ಜೊತೆಗೆ ಯಾರು ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ ನೋಡುವ ಇವತ್ತಿನ ಮೊದಲನ ಸುತ್ತಲ್ಲಿ. ವೀಕ್ಷಕರೇ, ಹಾಗೇನೆ ಯಾವಾಗ್ಲೂ ಇರುವ ತರನೇ ನಮ್ಮ ಅಡುಗೆ ಕೋಣೆಯಲ್ಲಿ ಅಡುಗೆಯ ರುಚಿ, ಸ್ವಾದದ ಜೊತೆಗೆ ಅದರ ಒಂದು ಪ್ರೆಸೆಂಟೇಷನ್ ಎಲ್ಲವನ್ನು ಕೂಡ ಅಳೆದು ತೂಗಿ ಅದಕ್ಕೆ ಮಾರ್ಕ್ಸ್ ಕೊಡುವಂತಹ ಜಡ್ಜಸ್ ಕೂಡ ಇದ್ದಾರೆ. ಮೊದಲನೇದಾಗಿ ಅ ವಾರ್ಮ್ ವೆಲ್ಕಮ್ ಟು ಮಿಸ್ಟರ್ ಸುದರ್ಶನ್ ಭಟ್. ಸೊ ಎಲ್ರಿಗೂ ಒಂದು ಫ್ಯಾನ್ ಬೇಸ್ ಇರುವಂತಹ ಒಂದು ವಂಡರ್ಫುಲ್ ಜಡ್ಜ್. ಯಾಕಂತ ಹೇಳಿದ್ರೆ ಗೋಲ್ಡನ್ ಪ್ಲೇ ಬಟನ್ ಸಿಕ್ಕಿದೆ, ಅದರ ಜೊತೆಗೆ ಎಲ್ಲ ಅಡುಗೆಗಳನ್ನು ನನ್ಗನ್ಸುತ್ತೆ 400ಕ್ಕೂ ಮಿಕ್ಕಿ ವಿಧ ವಿಧವಾದಂತಹ ಅಡುಗೆಗಳನ್ನು ಪರಿಚಯಿಸಿಕೊಟ್ಟಿದ್ದಾರೆ. ಸೊ ಇವತ್ತು ಮತ್ತೆ 10 ಜನ ಕಂಟೆಸ್ಟೆಂಟ್ ನಮ್ಮ ಜೊತೆಗಿದ್ದಾರೆ ಅಂಡ್ ನಿಮ್ಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೇನೆ ಪ್ರೆಸೆಂಟೇಷನ್ ನ ಜೊತೆಗೆ ರುಚಿ ಅಂತ ಹೇಳಿದ್ರೆ ಹೀಗಿರಬೇಕು, ಆ ರುಚಿಗೆ ತಕ್ಕಂತೆ ಪ್ರೆಸೆಂಟೇಷನ್ ಎಕ್ಸಾಕ್ಟ್ಲಿ ಇರಬೇಕು. ಸೊ ಇದನ್ನು ಕರೆಕ್ಟ್ ಆಗಿ ಒಬ್ಸರ್ವ್ ಮಾಡೋದು ದಟ್ ಇಸ್ ನನ್ ಅದರ್ ದನ್ ಆ ಒನ್ ಮೋರ್ ಜಡ್ಜ್ ಸುಕನ್ಯಾ ಮೇಡಮ್ ಅವರು. ವಾರ್ಮ್ ವೆಲ್ಕಮ್ ಟು ಯು ಮ್ಯಾಮ್. ಹಾಗೇನೆ ಇವರು ಮಾತು ಕಮ್ಮಿ, ಬಟ್ ಒಬ್ಸರ್ವೇಷನ್ ಅಂತೂ ತುಂಬಾನೇ ಸೂಕ್ಷ್ಮ. ಆ ಒಬ್ಸರ್ವೇಷನ್ ಅಲ್ಲೇ ಹೇಳಿದಂತಹ ಮಾತು ಅಷ್ಟು ಕರೆಕ್ಟ್ ಆಗಿರುತ್ತೆ. ದಟ್ಸ್ ನನ್ ಅದರ್ ದನ್ ಶೆಫ್ ಮಿಥುನ್ ಜಿ ಕುಲಾಲ್ ಅವರು. ವಾರ್ಮ್ ವೆಲ್ಕಮ್ ಟು ಯು ಸರ್. ಸೊ ಇವತ್ತಿನ ನಮ್ಮ ಸಂಚಿಕೆಗೆ ತಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ, ಇವತ್ತು ಕೂಡ ಅಷ್ಟೇ ಈ ಒಂದು ಸಂಚಿಕೆಯಲ್ಲಿ 10 ಜನ ಕಂಟೆಸ್ಟೆಂಟ್ಸ್ಗಳು ಬರ್ತಾರೆ. ಅದರಲ್ಲಿ 5 ಜನರಂತೆ 2 ಸೆಟ್ ಅಲ್ಲಿ ಕಾಂಪೀಟ್ ಮಾಡ್ತಾರೆ, 2 ಮಾತ್ರ ಫಿನಾಲೆಗೆ ಹೋಗ್ತಾರೆ. ಸೊ ಇವತ್ತಿನ 10 ಜನ ಕಂಟೆಸ್ಟೆಂಟ್ ಅನ್ನು ಸ್ವಾಗತಿಸ್ಕೊಳ್ಳೋಣ. ರೀಟಲ್ಲಿ ರೆಡಿ ಇದ್ದಾರೆ. ಸೊ ಎನಿವೇ 5 ಜನ ಮೊದಲು ಕುಕ್ ಮಾಡ್ತೀರಾ, 5 ಜನ ಆಮೇಲೆ ಕುಕ್ ಮಾಡ್ತೀರಾ, ಬಟ್ ಒಟ್ಟಿಗೆ ಮತ್ತೆ 10 ಜನರಲ್ಲಿ 2 ಮಾತ್ರ ಸೆಲೆಕ್ಟ್ ಆಗ್ತೀರಾ. ಆಲ್ ದ ವೆರಿ ಬೆಸ್ಟ್. ಹಾಗಿರುವಾಗ ಇವತ್ತಿನ ಸಂಚಿಕೆಯ ಮೊದಲ 5 ಜನ ಕಂಟೆಸ್ಟೆಂಟ್ ಗಳನ್ನು ವೆಲ್ಕಮ್ ಮಾಡುವ. ಸೊ ಶಲ್ ವಿ ಹ್ಯಾವ್ ದ ಕಂಟೆಸ್ಟೆಂಟ್ಸ್ ಪ್ಲೀಸ್? ವಾವ್, ಸೂಪರ್. ನಮಸ್ತೆ. 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 ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ನಿಮ್ಗೆ ಆಡಿಷನ್ಸ್ ಅನ್ನು ಪಾಸ್ ಮಾಡಿ ಫಸ್ಟ್ ರೌಂಡ್ಗೆ ಬಂದಿದ್ದೀರಾ. ಖುಷಿ ಆಗ್ತಾ ಇದೆಯಾ? ತುಂಬಾ ಖುಷಿ ಆಗ್ತಾ ಇದೆ. ಖುಷಿ ಕಾಣ್ತಾ ಇದೆ, ಆದ್ರೆ ಯಾಕೋ ಮನಸ್ಸಲ್ಲಿ ಸ್ವಲ್ಪ ಟೆನ್ಷನ್ ಇದಾಗಿದೆ. ಹೇಗೆ ಅನಿಸ್ತಾ ಇದೆ? ಅವಲಕ್ಕಿ ಅದ್ಭುತ ಫಸ್ಟ್ ರೌಂಡಿಗೆ ಬಂದಿದ್ದೀರಾ? ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡೋದು. ಓಕೆ, ಹಾಗೆ ಸ್ವಲ್ಪ ಫಸ್ಟ್ ಟೈಮ್ ನೀವು ಅಟೆಂಡ್ ಮಾಡೋದು ಅವಲಕ್ಕಿಯಲ್ಲಿ ತಯಾರಿಸುವುದಾ ಅಥವಾ ಈ ತರ ಪ್ರೋಗ್ರಾಮ್? ಈ ತರ ಪ್ರೋಗ್ರಾಮೇ ಫಸ್ಟ್ ನಾನು ಮಾಡ್ತಾ ಇರೋದು. ಖುಷಿ ಅನಿಸ್ತಾ ಇದೆಯಾ ತಮಗೆ? ತುಂಬಾ ಖುಷಿ ಆಗ್ತಾ ಉಂಟು. ಥ್ಯಾಂಕ್ ಯು. ನಿಮ್ ಖುಷಿ ಅಂತ ಗೊತ್ತಾಗ್ತಾ ಇದೆ ಮೇಡಮ್. ಆಕ್ಚುಲಿ ಇರೋದು ನಾನು ಪುಣಾದಲ್ಲಿ, ಪುಣೆಯಲ್ಲಿ ಪುಣಾದಿಂದ ಬಂದಿದ್ದು. ಓಕೆ, ಸೊ ಕುಮಟಾಪುರ ಏನೇ ಆಗಿರ್ಲಿ ಸಾಧಾರಣ ಡಿಸ್ಟೆನ್ಸ್ ಇದೆ, ಬಟ್ ಅಲ್ಲಿ ನಾವು ಜಾಸ್ತಿಯಾಗಿ ಹೋದಾಗ ಪೋಹಾ ಅಂತ ಹೇಳ್ತೀವಿ ಅವಲಕ್ಕಿ ಅಲ್ವಾ? ಸೊ ಅದೇ ತರದ್ದು ಏನಾದ್ರು ಇವತ್ತು ಇಲ್ಲಿ ಟ್ರೈ ಮಾಡ್ತಾ ಇದ್ದೀರಾ?
ಅದು ಪೋಹಾನೇ ಅಂದ್ರೆ ಅವಲಕ್ಕಿ ಬಳಸಿ ಒಂದು ಇನೋವೇಟಿವ್ ಆದ ರೆಸಿಪಿ ಮಾಡ್ತಾ ಇದ್ದೀನಿ. ಸೂಪರ್. ಎನಿವೆ ವೆಲ್ಕಮ್ ಮೇಡಮ್. ಸೊ ಹೇಗೆ ಅನಿಸ್ತು ಮೊದಲ ಸುತ್ತಿಗೆ ಆಯ್ಕೆ ಆಗಿದ್ದಾರೆ ಅಂತ ಗೊತ್ತಾದ ನಂತರ? ಖುಷಿ ಆಯ್ತು ಅಷ್ಟೇ, ಹೆದರಿಕೆ ಮಾಡ್ಲಿಕ್ಕಿಲ್ಲಪ್ಪ. ಎಂತ ಉಂಟು, ಒಂದು ಅವಲಕ್ಕಿಯಲ್ಲಿ ತಯಾರಿಸುವುದು 20 ನಿಮಿಷದಲ್ಲಿ, ಅದು ಕೂಡ 20 ನಿಮಿಷದಲ್ಲಿ ಹೀಗೆ ಮುಗ್ದೋಗುತ್ತೆ. ಎಸ್ ಎಸ್ ಮೇಡಮ್. ಎಲ್ಲಿಂದ ಬರ್ತಾ ಇರುತ್ತೆ? ನಾವು ಮುಂಡಗೋಡದಿಂದ ಮತ್ತೊಂದು 8 ಕಿಲೋಮೀಟರ್ ದೂರದಿಂದ. ಓಕೆ. ಸೊ ಎಲ್ಲಿ ಮೇಡಮ್ ಅದು ಮುಂಡಗೋಡ ಅಂತ ಹೇಳಿದ್ರೆ? ಮುಂಡಗೋಡ ಅಂದ್ರೆ ಸಿರ್ಸಿ ದಾಟಿ ಹುಬ್ಳಿನ ಮಧ್ಯೆ ಸುಂದರವಾದಂತಹ ಜಾಗ ಮಾತ್ರ. ಪರಿಸರಕ್ಕೆ ಸಂಬಂಧಪಟ್ಟಂತಹ ಗುಡ್ಡ ಬೆಟ್ಟ ಪ್ರದೇಶ ಎಷ್ಟು ಸುಂದರ ಇದೆ, ಅಷ್ಟೇ ರುಚಿಕರವಾದಂತಹ ಆಹಾರಗಳಲ್ಲಿ ಸಿಗುತ್ತೆ ಅಲ್ವಾ ಮೇಡಮ್? ಸೊ ನನ್ಗನಿಸುತ್ತೆ ಇವತ್ತು ನನ್ಗೆ ಜೊತೆಗೆ ನಮ್ಮ ಜಡ್ಜಸ್ ಗಳಿಗಂತೂ ಸೂಪರ್ ಅಲ್ವಾ? ಜಡ್ಜಸ್ ಗಳಿದ್ದಾರೆ, ಏನ್ ಹೇಳ್ತೀರಾ? ತುಂಬಾ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ತುಂಬಾ ದೂರದಿಂದ ಬಂದಿದ್ದಾರೆ. ಸೊ ಒಬ್ರು ಪೂನಾದಿಂದ ಅಂತ ಹೇಳ್ತಾ ಇದ್ದಾರೆ, ಇನ್ನೊಬ್ರು ಸಿರ್ಸಿಯಿಂದ. ಅವರು ಅಷ್ಟು ಶ್ರಮ ಪಟ್ಕೊಂಡು ಇಲ್ಲಿವರೆಗೂ ಬಂದು ಅವರ ಕೈ ರುಚಿಯನ್ನು ನಮಗೆ ತೋರಿಸೋದಕ್ಕೆ ಬಂದಿದ್ದಾರೆ. ನಾವಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂತ ಹೇಳಿದರೆ ಪೂನಾದಲ್ಲಿ ತಯಾರಿಸುವಂಥ ಯಾವುದ್ಯಾವುದೋ ರುಚಿ ಅದನ್ನು ಮಾಡ್ತಾರಾ, ಅಥವಾ ಶಿರ್ಸಿಯಲ್ಲಿ ಯಾವ ರೀತಿಯಾಗಿ ಮಾಡ್ತಾರಾ, ಅಥವಾ ಮಂಗಳೂರಲ್ಲಿ ಇವರೇ ಏನಾದರೂ ಡಿಫ್ರೆಂಟಾಗಿ ಮಾಡ್ತಾರಾ. ಸೊ ಎಲ್ಲ ಅಂದರೆ ಭಾರತ ದೇಶ ಡೈವರ್ಸಿಟಿ ಇರುವಂಥ ಒಂದು ನಮ್ಮ ದೇಶ. ಅದರಲ್ಲೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಾಗ ಅಲ್ಲಿಯ ರುಚಿ ಕೂಡ ನಮಗೆ ಇಲ್ಲಿ ನಮ್ಮ ಒಂದು ಅವಲಕ್ಕಿ ಅದ್ಭುತದಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ ಅಂತ ಹೇಳಿ ಸಂತೋಷ ಆಗ್ತಾ ಇದೆ. ಸೊ ಇಲ್ಲೇ ಇದು ಸಕ್ಸಸ್ ಅಂತ ಆಯ್ತು ಅಲ್ವಾ? ಖಂಡಿತ ಒಂದು ಖುಷಿ ಆಯ್ತು. ಈ ಅವಲಕ್ಕಿ ಅದ್ಭುತ ಅಂತ ಹೇಳಿದಾಗ ಈ ಹೊಸ ಹೊಸ ರುಚಿಯ ಅದ್ಭುತಗಳು ಕೇವಲ ನಮ್ಮ ಕರಾವಳಿ ಭಾಗಕ್ಕೆ ಮಾತ್ರ ಸೀಮಿತ ಇಲ್ಲ, ದೂರದಿಂದಲೂ ಬರ್ತಾ ಇದ್ದಾರೆ. ಅದು ಖುಷಿ ಆಗ್ತಾ ಇದೆ. ಏನಿವೆ, ಏನ್ ಮಾಡ್ಕೊಂಡಿದ್ದೀರಾ? ನಾನು IAS ಕೋಚಿಂಗ್ ಮಾಡ್ತಾ ಇದ್ದೀರಾ. ಸೊ ತುಂಬಾ ಕಲೀಲಿಕ್ಕೆ ಇರುತ್ತೆ, ಓದುದು ಅದು ಇದೆಲ್ಲ ಕೆಲಸ ಇರುತ್ತೆ. ಬಟ್ ಯಾಕಿದು ಅವಲಕ್ಕಿ ಅದ್ಭುತ ಚಾಯ್ಸ್ ಮಾಡಿದ್ರಿ? ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ, ಹಾಗೆ ಅದನ್ನು ಯೂಸ್ ಮಾಡಬೇಕು. ಸೂಪರ್. ಒನ್ಸ್ ಅಗೇನ್ ವೆಲ್ಕಮ್. ಅಂಡ್ ಖಂಡಿತವಾಗ್ಲೂ ನಮ್ಮ 3 ಜನ ಜಡ್ಜಸ್ ಇದ್ದಾರೆ. ಒಬ್ರು ಕೂಡ ಒಂದೊಂದು ವಿಧಾನದಲ್ಲಿ ಎಕ್ಸ್ಪರ್ಟ್. ಮೇಡಮ್ ನೋಡಿದ್ದೀರಾ ಸುದರ್ಶನ್ ಭಟ್ ಅವರನ್ನು ನೋಡಿದ್ದೀರಾ? ಟಿವಿಯಲ್ಲಿ ಟಿವಿಯಲ್ಲಿ ಎಲ್ಲ ನೋಡ್ತೇವೆ ನಾವು, ಯೂಟ್ಯೂಬ್ ಅಲ್ಲಿ ಖುಷಿ ಮೇಡಮ್ ದಾಲ ಟ್ರೈ ಮಾಡಿದಾರೆ ಇರು ಮಾಡಿದಿರಾ? ಟ್ರೈ ಮಾಡಿದಿರಾ? ಸೂಪರ್ ಸೂಪರ್. ಸೊ ಸುದರ್ಶನ್ ಸರ್ ಏನ್ ಹೇಳ್ತೀರಾ? ಖಂಡಿತವಾಗಿಯೂ ಥ್ಯಾಂಕ್ ಯು. ಹಾಗೆ ಇವತ್ತಿನ ಪಾಕದ ಒಂದು ನಿಮ್ಮ ಕೈ ರುಚಿ ಕೂಡ ನಮಗೆ ನೋಡುವಂಥ ಅಪರ್ಚುನಿಟಿ ಸಿಕ್ಕಿದೆ. ಇವತ್ತಿನ ಇದು ಕಾಂಪಿಟೇಷನ್ಗೆ ಆಲ್ ದಿ ಬೆಸ್ಟ್ ಮಾಡಿ. ಈಗ ಕೇವಲ 20 ನಿಮಿಷದಲ್ಲಿ ನೀವೀಗ ಮಾಡಬೇಕು. ಯಾವ ರೀತಿ ನಾವು ಮಾಡ್ತೀರಿ ಅಂತೇಳಿ ನಾವು ನೋಡ್ಲಿಕ್ಕೆ ಕಾಯ್ತಾ ಇದ್ದೀವಿ. ಎಸ್. ಸೊ ಡೆಫಿನೆಟ್ಲಿ ವೆರಿ ಸಿಂಪಲ್. ನಿಮ್ಗೆ ಗೊತ್ತೇ ಇದೆ, ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿಯಿಂದ ಡಬಲ್ ಸ್ಟಾರ್ ಅವಲಕ್ಕಿ ಎಲ್ರಿಗೂ ಕೂಡ ವಿಧ ವಿಧವಾದಂಥ ಅವಲಕ್ಕಿಯನ್ನು ಕೊಡ್ತಾ ಇದೆ. ಅದು ಕೆಂಪು ಅವಲಕ್ಕಿ ಆಗಿರ್ಲಿ, ದಪ್ಪ ಅವಲಕ್ಕಿ ಆಗಿರ್ಲಿ, ಅಥವಾ ತೆಳು ಅವಲಕ್ಕಿ ಆಗಿರ್ಲಿ, ಅಥವಾ ಈ ಅವಲಕ್ಕಿಯಲ್ಲಿ ಮಾಡುವಂಥ ಯಾವುದೇ ಒಂದು ಖಾದ್ಯ ಆಗಿರ್ಲಿ, ನಿಮಗೆ ಮಾಡ್ಲಿಕ್ಕೆ ಇರುವಂಥದ್ದು ಟೈಮ್ನ ಅವಕಾಶ, ಸಮಯದ ಅವಕಾಶ 20 ನಿಮಿಷ ಅಷ್ಟೇ. ಸ್ಕ್ರೀನಲ್ಲಿ ಇರುತ್ತೆ. 20 ನಿಮಿಷದಲ್ಲಿ ಅವಲಕ್ಕಿ ಇಸ್ ಅ ಮೇಜರ್ ಪಾರ್ಟ್. ಸೊ ಅದನ್ನು ಬಳಸ್ಕೊಂಡು ಒಂದು ಉತ್ತಮವಾದಂತಹ ವಿಭಿನ್ನವಾದಂತಹ ಖಾದ್ಯ ಮಾಡಬೇಕು. ಓಕೆ, ಆಲ್ ದ ವೆರಿ ಬೆಸ್ಟ್. ನಿಮ್ಮ ಪೊಸಿಷನ್ಸ್ಗೆ ಹೋಗ್ಬೋದು. ಸೊ ವೀಕ್ಷಕರೇ, ನಮ್ಮ 5 ಜನ ಕಂಟೆಸ್ಟೆಂಟ್ಗಳು ರೆಡಿ ಇದ್ದಾರೆ. ಜಡ್ಜಸ್ಗಳು ರೆಡಿ ಅಲ್ವಾ? ಹಾಗಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ರೆಡಿ ಇದ್ದಾರೆ. ಸೊ ಕಂಟೆಸ್ಟೆಂಟ್ಸ್ ರೆಡಿ? ಎಸ್, ರೆಡಿ. ಹಾಗಿರುವಾಗ ಲೆಟ್ಸ್ ಬಿಗಿನ್ ದಿಸ್ ರೇಸ್ ಇನ್ 3, 2, 1 ಗೋ. ಮೇಡಮ್ ಅಂತೂ ಜಟ್ಪಟ್ ಸ್ಟಾರ್ಟ್ ಮಾಡಿದ್ರಿ. ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಪಾಯಸ ಅವಲಕ್ಕಿಯಲ್ಲಿ. ಆಹಾ, ಸೂಪರ್. ಮೊದಲೇ ಬಾಯಿಗೆ ಸಿಹಿದ್ದು ಮಾತು ಹೇಳಿದ್ರಿ. ಸೂಪರ್ ಬಾಯ್ ಬಿಡಿ ಮೇಡಮ್. ಸ್ವಲ್ಪ ಫಾಸ್ಟ್ ಹೋಗ್ಬೇಕಾಗತ್ತೆ. 2 ನಿಮಿಷ ಮುಗ್ದಿದೆ ಆಲ್ರೆಡಿ. 20 ನಿಮಿಷ ಇರೋದಷ್ಟೇ. ಏನ್ ಮಾಡ್ತಾ ಇದ್ದೀರಾ ತಾವು? ಅವಲಕ್ಕಿಯ ಅಂಬಡೆ. ಆಹಾ, ಸೂಪರ್. ಅವಲಕ್ಕಿ ಅಂಬಡೆ. ಮೇಡಮ್ ಇದು ಏನು ಅವಲಕ್ಕಿ ಮೇಡಮ್? ಇದು ಸ್ವಲ್ಪ ಕಲರ್ ಹಾಕಿದೆ ನೋಡಿ, ತೋರಿಸಿ ಒಮ್ಮೆ. ಜಡ್ಜಸ್ಗಳು ನಾನು ಆಕ್ಚುಲಿ ಇದು ಯಾಕಪ್ಪ ಸಂತೋಷ್ ರೈಸ್ ಮಿಲ್ಸ್ ಅವ್ರು ನನ್ಗೆ ಹೇಳಿಲ್ಲ ಅಂತ ಆಯ್ತು. ನೋಡಿ, ಇದು ಅವಲಕ್ಕಿ ಕಲರೇ ಬೇರೆ. ಸೊ ಇದಕ್ಕೆ ಸ್ವಲ್ಪ ಕಲರ್ ಎಲ್ಲ ಇಂಗ್ರೀಡಿಯೆಂಟ್ ಯೂಸ್ ಮಾಡಿಕೊಂಡು ಈ ತರ ರೆಡಿ ಇಟ್ಟಿದ್ದಾರೆ. ಮೇಡಮ್ ಏನ್ ಮಾಡ್ತಾ ಇರುತ್ತೆ ಅವರು? ನಾನು ಪೋಹಾ ರೋಸ್ ಡಿಲೈಟ್ ಅಂತ ಮಾಡ್ತಾ ಇದ್ದೀನಿ. ವಪ್ಪ, ಪೋಹಾ ರೋಸ್ ಡಿಲೈಟ್. ಸೂಪರ್. ಶೆಫ್ ಮಿಥುನ್ ಅವ್ರು ಏನ್ ಹೇಳ್ತೀರಾ? ಹೆಸರೇ ನೋಡಿ ಈ ತರ ಇದೆ. ದಾದಾನ್ಪರ್ ಟೂವರೆ ಪೊರ್ಲು ಉಪ್ಪುತ್ತೆ. ಟೇಸ್ಟ್ ಹಾ ನೋಡಿ, ಆಲ್ರೆಡಿ ಹಿಂಟ್ ಕೊಟ್ರು. ನೋಡ್ರ ಜೊತೆಗೆ ಟೇಸ್ಟು ಚೆನ್ನಾಗಿರ್ಬೇಕಂತ. ಓಕೆ. ಸೊ 16 ನಿಮಿಷ ಇದೆ. ಏನು ಟೆನ್ಷನ್ ಆಗ್ತಾ ಇದೆ ಮೇಡಮ್? ಇಲ್ಲ. ಇಲ್ಲ,
ಅದ್ರ ಮುಖದಲ್ಲಿ ಯಾಕೋ ಒಂಥರ ಟೆನ್ಷನ್ ಕಾಣ್ತದೆ. ಏನಿಲ್ಲ, ಅವ್ರು ಟೆನ್ಷನ್ ಇಲ್ಲದೆ ಮಾಡ್ತಾರೆ. ಏನ್ ಮಾಡ್ತಾ ಇರುತ್ತೆ ಅವ್ರು? ಇದು ಮಸಾಲೆ ಅವಲಕ್ಕಿ. ಮಸಾಲೆ ಅವಲಕ್ಕಿ. ಹಾ ಹಾ ಹಾ. ಸೊ ಇದು ನಿಮ್ದೇ ಇನ್ವೆನ್ಷನ್ ಹೊಸ್ತು? ಇಲ್ಲ ಇಲ್ಲ, ನನ್ನ ಅಜ್ಜಿ ಹೇಳಿಕೊಟ್ಟದ್ದು. ಅಜ್ಜಿ ಹೇಳಿಕೊಟ್ಟದ್ದು. ಓ ಸೂಪರ್. ಸೊ ಈ ಅಜ್ಜಿ ಹೇಳಿಕೊಟ್ಟದಂತ ಬಂದಾಗ ಡೈರೆಕ್ಟ್ ಹೋಗೋದು ಅದು ಸುದರ್ಶನ್ ಭಟ್ ಅವ್ರ ಸೈಡಿಗೆ. ಯಾಕಂತ ಹೇಳಿದ್ರೆ ಈ ಜಾಸ್ತಿಯಾಗಿ ಹಳೆ ಕಾಲದ ಕೆಲವೊಂದು ಸಾಂಪ್ರದಾಯಿಕ ಪದ್ಧತಿಯ ಈ ಫುಡ್ ಎಲ್ಲ ಇದೆ. ಸೊ ಅದು ಅಜ್ಜಿಯಿಂದ ಬಂದದ್ದಾಗಿರ್ಬೋದು ಅಥವಾ ಮನೆಯಲ್ಲಿ ಯಾರಾದ್ರೂ ಹಿರಿಯರು ಮಾಡಿದ. ಸೊ ಅಂಥದ್ರಲ್ಲಿ ನೀವು ಯಾವ್ದಾದ್ರು ಮಾಡಿದ್ರೆ ಸುದರ್ಶನ್ ಅವರೇ? ಅಜ್ಜಿ ಹೇಳಿಕೊಟ್ಟಂತ ಪಾಕಗಳೇ ನಮ್ಮ ಜಾಸ್ತಿಯಾಗಿ ಮಾಡಿರುವಂತ. ಅಜ್ಜಿ ಮತ್ತೆ ಹಳೆ ಕಾಲದವರು, ಅದಕ್ಕೆ ಒಂದು ಪ್ರೀತಿ. ಅಜ್ಜಿಯ ಪಾಕಗಳಲ್ಲಿ ಪ್ರೀತಿ ತುಂಬಿರ್ತದೆ, ಹಾಗೆ ಅದರ ರುಚಿ ಕೂಡ ಆ ಪ್ರೀತಿಯಿಂದಾಗಿ ಜಾಸ್ತಿ ಆಗ್ತದೆ ಅಲ್ವಾ? ಅವರ ಪಾಕ ಇನ್ನೀಗ ಹೇಗುಂಟು ನೋಡ್ಬೇಕು, ಅವರ ಅಜ್ಜಿಯ ಪ್ರೀತಿ ಯಾವ ರೀತಿಯಾಗಿ ಅವರಿಗೆ ಬಂದಿದೆ. ಖಂಡಿತ ಖಂಡಿತ. ಆಲ್ ದ ಬೆಸ್ಟ್. ಆಲ್ರೆಡಿ ನಿಮ್ಗೆಲ್ರಿಗೂ ಕೂಡ 8 ನಿಮಿಷ ಮುಗ್ದಿದೆ. ಇನ್ನು ಉಳಿದಿರೋದು ಕೇವಲ 11 ನಿಮಿಷ 40 ಸೆಕೆಂಡ್ಗಳಷ್ಟೇ. 11 minutes 40 seconds. ಸೊ ಅಷ್ಟರಲ್ಲಿ ನಿಮ್ಮ ಕುಕ್ಕಿಂಗು ಆಗಬೇಕು, ಜೊತೆಗೆ ಪ್ರೆಸೆಂಟೇಷನ್ ಕೂಡ ಆಗಿರಬೇಕು. ಪ್ರೆಸೆಂಟೇಷನ್ ಆಮೇಲೆ ಮಾಡ್ಲಿಕ್ಕಿರಲ್ಲ, ಸೊ ಅದನ್ನು ಮುಗಿಸಿರ್ಬೇಕು. ಸೊ ಮೇಡಮ್ ನಿಮ್ದು ಒಂದು ಡಿಶ್ ಆದಾಗ ಕಾಣುತ್ತೆ, ಅದು ಆಯ್ತಾ? ಒಂದಾಗಿದೆ. ಸೂಪರ್ ಬಿಡಿ. ಸೊ ಎಲ್ಲ ಇದು ಹುರಿದು ಹಾಕೋದಲ್ವಾ? ಸೊ ಯಾವ ಎಣ್ಣೆ ಬಳಸಿದ್ರಿ ಇದಕ್ಕೆ? ನಮ್ದೇ ಎಣ್ಣೆ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಎಣ್ಣೆ ಬಳಸಿದ್ರಾ? ಹೇಗೆ ಅನಿಸುತ್ತೆ ನಿಮ್ಗೆ ಅದರಲ್ಲಿ ಫ್ರೈ ಮಾಡುವಾಗ? ಒಳ್ಳೇದು ಎಣ್ಣೆ ಎಲ್ಲ ಹೆಲ್ತಿಗೆಲ್ಲ ಒಳ್ಳೇದೈತಿ. ಒಳ್ಳೇದಿದೆ. ಓಕೆ. ಮನೆಯಲ್ಲೂ ಇದೇ ಬಳಸ್ತೀರಾ? ಹೌದು, ಇದೇ ಬಳಸ್ತೀವಿ. ಸೂಪರ್ ಬಿಡಿ. ಈ ಎಣ್ಣೆಯಲ್ಲಿ ನೀವು ಕರೆದ ಯಾವುದೇ ಪದಾರ್ಥ ಮಾಡಿದ್ರು ಕೂಡ ಏನು ಟೆನ್ಷನ್ ಇಲ್ಲ ನಿಮಗೆ. ಇದರಲ್ಲಿ ಕೊಲೆಸ್ಟ್ರಾಲ್ ಇರಲ್ಲಲ್ರಿ? ಕರೆಕ್ಟ್. ಸೊ ಆರೋಗ್ಯಕ್ಕೆಲ್ಲ ಒಳ್ಳೇದು. ನಾನು ಹೇಳಿದ್ರೆ ಅದರ ಬಗ್ಗೆ ತಿಳ್ಕೊಂಡು ಹೇಳಿದೆ ಅಂತ ಆಯ್ತು, ನೀವು ಹೇಳಿದ್ರೆ ಅದು ಅನುಭವದಿಂದ ಹೇಳ್ತಾ ಇರೋದು ಅಲ್ವಾ? ಸೊ ಲಾಸ್ಟ್ 10 minutes ಇದೆ, 10 ನಿಮಿಷ ಇದೆ, ಅರ್ಧ ಕಾಲಾವಕಾಶ ಮುಗ್ದಿದೆ. ಮೇಡಮ್ ಇದು ಸಂತೋಷ್ ರೈಸ್ ಮಿಲ್ಸ್ ರವರ ಬಿಳಿ ತೆಳು ಅವಲಕ್ಕಿ. ಹೇಗೆ ಅನಿಸುತ್ತೆ ಅದರಲ್ಲಿ ನಿಮಗೆ ಕುಕ್ ಮಾಡಲಿಕ್ಕೆ? ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಅನಿಸುತ್ತೆ. ಇದು ಒಂಥರ ಕಾಂಪಿಟೇಷನ್ ತರ ಇದೆ. ಕಾಂಪಿಟೇಷನ್ ಯಾರ್ದು ಫಸ್ಟ್ ರುಬ್ಕೊಂಡು ಆಗುತ್ತೆ ಅಂತ ಹೇಳಿ ಈ ತರ ಎಲ್ಲ ಟೈಮ್ ಕೊಟ್ಟಾಗ ರಪರಪ್ಪ ಅದೇ ಯೂಸ್ ಆಗುದಲ್ವಾ? ಹೌದೌದು. ಸೊ ಲಾಸ್ಟ್ 5 minutes, 5 ನಿಮಿಷ ಅಷ್ಟೇ ಇದೆ. ಸೊ ನಿಮ್ಮ ರೆಸಿಪಿ ಏನಿದೆ ಕಂಪ್ಲೀಟ್ ಆಗಬೇಕು, ಜೊತೆಗೆ ಕ್ಲೆನ್ಲಿನೆಸ್ ಕೂಡ ಇಂಪಾರ್ಟೆಂಟ್, ಪ್ರೆಸೆಂಟೇಷನ್ ಕೂಡ ಇಂಪಾರ್ಟೆಂಟ್. ಸೊ 5 ನಿಮಿಷದಲ್ಲಿ ಎಲ್ಲವನ್ನು ಮುಗಿಸ್ಲಿಕ್ಕೆ ಟ್ರೈ ಮಾಡಿ. ಸೊ ಶೆಫ್ ಮಿತ್ತು ನೀರಿಡಲ್ಲ ಯಾನ್ ಲಾಸ್ಟ್ ಟೈಮ್ ಕೆನಾಗ ಈ ಕೆಲವೊಂದು ಪ್ಲೇಸ್ ದ ನಾಲೆಜ್ ಕೊರಿಯಾರ ಈ ಬ್ಯಾಂಕಾಕ್ ಅವ್ರ ಥೈಲ್ಯಾಂಡ್ ಪೋನಾಗ ಈ ಅವಲಕ್ಕಿನ ಯೂಸ್ ಮಾಡಿದ್ರೆ ಇಂಚಿಂಚಿಂದ ಉಂಡು ಬಂದು. ಬಟ್ ಈ ಸಲ ಇಂಕ್ಲೋಟಿಗೆ ಕಂಟೆಸ್ಟೆಂಟ್ ನಕಲು ಲಂಚನೆ ಪುಣೆ ಕುಮಟಾ ಸಿರ್ಸಿಡ್ದು ಪರವಲೆ. ಸೊ ಈ ನಾರ್ತ್ ಸೈಡ್ ಬಂದಾಗ ಎಂಚ ಈ ಅವಲಕ್ಕಿನ ಯೂಸ್ ಮಾಡಿದ ಅಲ್ಲ ಉಂಡೆ ಸ್ಪೆಷಾಲಿಟಿ? ಬಾಂಬೆ ಈ ವಿರರ್ ಪ್ಲೇಸ್ ಉಂಡು. ಓಕೆ. ಅವಳು ಬಾರಿ ಫೇಮಸ್ ಉಂಡು ಭುಜಂಗ್ ಪಂದು. ಓಕೆ, ಭುಜಂಗ್. ಹೌದು, ಅದೇ ಕೆಫೆನೇ ಆರ್ ಫುಡ್? ಸ್ಮಾಲ್ ಔಟ್ಲೆಟ್ ಪಂದ್ರೆ ಅವ್ರು ಟೇಕ್ ಅವೇ. ಓಕೆ, ಟೇಕ್ ಅವೇ. ಅವಳು ಗ್ರಿಲ್ಡ್ ಚಿಕನ್ ವಿತ್ ಪೊಟ್ಯಾಟೋಸ್ ಅವು ಗ್ರಿಲ್ ಮಂತದ್ದು ಭಗವಾನ್ ಮಸಾಲೆ ಪಾಡ್ದು. ಓಕೆ. ತಿಕ್ ಅವಲಕ್ಕಿ ಪಾಡ್ದು ಅಕುಲ್ ಸರ್ವ್ ಮಾಡ್ಬೇಕು. ಐಕ್ ಮಸ್ತ್ ಲೈನ್ ಒಪ್ಕೊಂಡು. ಓ, ಸೊ ಗ್ರಿಲ್ಡ್ ಚಿಕನ್ ಪೊಟ್ಯಾಟೋ ಐಕ್ ಕೂಡ ಈ ಬಜಿಲನ್ ಸ್ಟಫ್ ಮಲ್ಪು ಮಿತ್ತುದು ಸ್ಟಫ್ ಐಕ್ ಮಿಕ್ಸ್ ಮಲ್ಪು. ಓಕೆ. ಐಕ್ ಬಸ್ ಲೈನ್ ಒಪ್ಕೊಂಡು ಮೇ ಬಿ 20-25 minutes ಅಕುಲ್ ಅಪ್ಪಗನೆ ಮಂತು ಕೊಡ್ತಾರೆ. ಓ, ರೆಡಿ ದಿಪ್ಪುಜೆ ದಾಲ್. ಸೂಪರ್. Superb. That, this is something
ಕೊಡೊಂಜಿ ಅದ್ಭುತ ಅವಲಕ್ಕಿ ಹಿಡದೆ ಆ ಒಂದು ಉಂಡು ಆಲ್ರೆಡಿ ವಿಚ್ ಇಸ್ ಆನ್ ರನ್ನಿಂಗ್ ಅದೇ అవును ನೈಸ್ ಸೂಪರ್ ದಟ್ಸ್ ಒನ್ ಮೋರ್ ನಾಲೆಜ್ ದಾಲಾವಡ್ ಅವಿ ಬಾಂಬೆ ಪೋಯರ್ಡ ತಿನ್ಲೆ ಇದು ವಿರಾರ್ ಪ್ಲೇಸ್ ಇಡತೆ ವಿರಾರ್ ಎಸ್ ದಾಲಾವಡ್ ಫಿನಾಲೆ ಪುರ ಮುಗಿದ ವಿನ್ನರ್ಸ್ ಏರಾ ಬೆರ್ಕುಕ ಅಕಲ್ನೊಟ್ಟಿಗೆ ಹೋದ್ ಭುಜಂಗ್ ಅದೇ ಎಸ್ ಮೇಡಮ್ ಲಾಸ್ಟ್ 2 minutes ಇರುವುದು 2 ನಿಮಿಷ ಮುಗಿಯೋಡು ಓಕೆ ಸೊ ಕಡೆಯ 2 ನಿಮಿಷ ಅಷ್ಟೇ ಬೆಟರ್ ನಿಮ್ಮ ಪ್ರೆಸೆಂಟೇಷನ್ ಕ್ಲೆನ್ಲಿನೆಸ್ ಇದನ್ನೆಲ್ಲವನ್ನು ನೀವು ಕಂಪ್ಲೀಟ್ ಮಾಡ್ಕೊಳ್ಬಹುದು ಫೈನಲ್ 2 minutes 2 ನಿಮಿಷ ಆದ ನಂತರ ಯಾವುದೇ ಕೆಲಸ ಮುಟ್ಲಿಕ್ಕೆ ಇರಲ್ಲ ಅಲ್ಲಿಗೆನೆ ಸ್ಟಾಪ್ ಸ್ಟ್ರೆಸ್ ಅಂತ ಅನಿಸ್ತಾ ಯಾವುದು ತುಂಬಾ ಟಫ್ ಆಯ್ತು ಅಂದ್ರೆ ಈ ಅವಲಕ್ಕಿಯನ್ನು ಮೇಜರ್ ಆಗಿ ಯೂಸ್ ಮಾಡೋದಾ ಟೈಮ್ ಅಥವಾ ಮಾಡ್ಲಿಕ್ಕೆ ಏನ್ ನಿಮ್ಗೆ ಕಷ್ಟ ಅಂತ ಏನಾದ್ರು ಅನಿಸ್ತಾ ಅನಿಸ್ಲಿಲ್ಲ ಕೂಲ್ ಆಗಿ ಮಾಡಿದ್ರಿ ಓಕೆ ಸೊ ಈ ಅವಲಕ್ಕಿ ಅದ್ಭುತ ಅಂತ ಹೇಳಿ ಇಷ್ಟೆಲ್ಲ ರೆಸಿಪೀಸ್ಗಳೆಲ್ಲ ಬರ್ತಾ ಇದೆ ಈ ಅವಲಕ್ಕಿಯನ್ನು ಯೂಸ್ ಮಾಡ್ಕೊಂಡು ಹೇಗೆ ಅನಿಸ್ತು ಈ ಕಾನ್ಸೆಪ್ಟ್ ಬಗ್ಗೆ ಅಂದರೆ ಫಸ್ಟಿಗೆ ನನಗೆ ಕೂಡ ಭಯ ಆಯಿತು, ಯಾಕಂದರೆ ನಾನು ಇಷ್ಟರವರೆಗೆ ಅಡಿಗೆ ಅಂತ ಮಾಡೇ ಇಲ್ಲ. ಮಾಡೇ ಇಲ್ಲ ಅಂದರೆ ಕಾಂಪಿಟೇಷನ್ಗೆಲ್ಲ ಹೋಗಲಿಲ್ಲ, ಮನೆಯಲ್ಲೇ ಮಾಡ್ತಾ ಇದ್ದಾರೆ. ಹಾಗೆ ಫಸ್ಟ್ ಟೈಮ್ ಕಾಂಪಿಟೇಷನ್ ಅಂತ ಬಂದದ್ದು, ಅದು ಕೂಡ ಎಲ್ಲರ ಎಕ್ಸ್ಪೀರಿಯನ್ಸಿನವರೇ ಇರೋದು. ಸೂಪರ್. ಇನ್ನು ಮುಂದೆ ನೀವು ನೋಡಿ ಅಡಿಗೆ ಗೊತ್ತಿಲ್ಲ ಅಂತ ನೀವು ಹೇಳಲ್ಲ, ಯಾಕೆ ಗೊತ್ತಿಲ್ಲ, ಮನೆಯಲ್ಲೂ ಟ್ರೈ ಮಾಡಿದೆ ಡೈರೆಕ್ಟ್ ಇಲ್ಲಿ ಬಂದ್ರಲ್ವಾ, ದಟ್ಸ್ ದ ಸ್ಪಿರಿಟ್. ಸೊ ಅದಕ್ಕೋಸ್ಕರ ಇನ್ನು ಮುಂದೆ ಟೆನ್ಷನ್ ಇಲ್ಲದೆ ಅಡಿಗೆ ಮಾಡ್ತೀರಾ ನೀವು. ಬಟ್ ಏನಿದೆ ಇದಂತ ರೆಡಿ ಆಗಿದೆ. ಏನು ಹೆಸರು ಏನಾದರೂ ಇಟ್ಟಿದ್ದೀರಿ ಅದಕ್ಕೆ? ಹೆಸರು ಅಂತ ಏನಿಲ್ಲ ಅದಕ್ಕೆ, ಪೊಂಗಲ್ ಅಂತ ಹೇಳ್ತಾರೆ. ಪೊಂಗಲ್ ಅಂತ ಹೇಳ್ತಾರೆ. ಓಕೆ ಫೈನ್. ಸೊ ಲಾಸ್ಟ್ ಇರುವಂಥದ್ದು 15 seconds ಅಷ್ಟೇ. 10, 9, 8, 7, 6, 5, 4, 3, 2, 1 ಸ್ಟಾಪ್. ನಿಲ್ಲಿಸಿ. ಸೊ ಇಲ್ಲಿಗೆ ನಿಮ್ಮ ಕುಕ್ಕಿಂಗ್ ಮಾಡುವಂತಹ ಪ್ರಾಸೆಸ್ ಸ್ಟಾಪ್ ಆಗಿದೆ. ಓಕೆ ಮೇಡಮ್, ತಮ್ಮದು ಕಂಪ್ಲೀಟ್ ಆಗಿಲ್ಲ ಅಂತ ಕಾಣುತ್ತೆ ಅಲ್ವಾ? ಆಗಿದೆ ಆಗಿದೆ. ಓಕೆ ಫೈನ್. ಎಸ್, ಎನಿವೇ. ಸೊ ವೀಕ್ಷಕರೇ, ಎಲ್ಲರ ಒಂದು 5 ಜನ ಕೂಡ ತಮ್ಮ ತಮ್ಮ ಕುಕಿಂಗ್ ಪ್ರಾಸೆಸ್ ಏನಿದೆ ಕಂಪ್ಲೀಟ್ ಮಾಡಿದ್ದಾರೆ ಅಂಡ್ ಜಡ್ಜಸ್ ಕೂಡ ವೆಯ್ಟ್ ಮಾಡ್ತಾ ಇದೆ. ಲೆಟ್ಸ್ ಸಿ ಫಾರ್ ದ ಜಡ್ಜ್ಮೆಂಟ್ ನೌ. ಆಹಾ, ಕೊಟ್ಟ 20 ನಿಮಿಷದಲ್ಲಿ ಅವಲಕ್ಕಿಯನ್ನು ಬಳಸ್ಕೊಂಡು ರೆಸಿಪಿನೂ ರೆಡಿ ಆಗಿದೆ ಆ್ಯಂಡ್ ಉಳಿದ ಕಂಟೆಸ್ಟೆಂಟ್ನವ್ರು ಕೂಡ ರೆಡಿ ಇದ್ದೀರಾ. ಸೊ ನಾವ್ ಇಟ್ಸ್ ಅ ಟೈಮ್ ಫಾರ್ ದ ಜಡ್ಜ್ಮೆಂಟ್ ಅಲ್ವಾ? ಸೊ ಜಡ್ಜಸ್ಗಳು ಕೂಡ ರೆಡಿ ಇದ್ದಾರೆ, ಪೆನ್ ಇಟ್ಕೊಂಡು ಮಾರ್ಕ್ಸು ಹಾಕ್ಲಿಕ್ಕೆ, ಜೊತೆಗೆ ಕಮೆಂಟ್ ಕೊಡ್ಲಿಕ್ಕೆ. ಓಕೆ, ಸೊ ಫಸ್ಟ್ ಮೇಡಮ್ ತಮ್ಮ ಪ್ರೆಸೆಂಟೇಷನ್ ಏನಿದೆ ಜಡ್ಜಸ್ ಮುಂದೆ ಕೊಂಡೋಗಿ. ಸೊ ಸುದರ್ಶನ್ ಸರ್ ಹೇಳಿ. ಎರಡು ಐಟಮ್ ಕೂಡ ತುಂಬ ಒಳ್ಳೆಯದಾಗಿದೆ. ಈ ಪಾಯಸಕ್ಕೆ ಹೇಳೋದು ಅಂತ ಹೇಳಿದ್ರೆ ಅದಕ್ಕೊಂದು ಕತೆ ಉಂಟು. ಅರ್ಜೆಂಟಿಗೆ ಆಗುವಾಗ ರಪ್ಪ ಮಾಡುವಾಗಿರುವಂಥ ಒಂದು ಪಾಯಸ ಅಂತ ಹೇಳಿದ್ರು. ಈಗ ನಾವೊಂದು ಬ್ರಹ್ಮಕಲಶದಲ್ಲಿ ಅಡಿಗೆ ಹೋಗಿರುವಾಗ ಜನ ಜಾಸ್ತಿ, ಸಾರ್ವಜನಿಕ ಕಾರ್ಯಕ್ರಮ ಆಗುವ ಜನ ಜಾಸ್ತಿ ಬರ್ತಾರೆ. ಆಗ ಪಾಯಸ ಎಲ್ಲ ಖಾಲಿ ಆಯಿತು ಅಂತ ಹೇಳಿ ಸಡನ್ ನಮಗೆ ಸಿಗುವಂಥ ಒಂದು ಆಪ್ಷನ್ ಅಂತ ಹೇಳಿದರೆ ಅವಲಕ್ಕಿ. ಹಾಗೆ ಅವಲಕ್ಕಿ ಪಾಯಸ ಸೂಪರ್ ಆಗಿದೆ. ಅದಕ್ಕೆ ಡ್ರೈ ಫ್ರೂಟ್ಸ್ ಅದು ಇದೆಲ್ಲ ಸರಿಯಾಗಿ ಹಾಕಿದ್ದಾರೆ, ಏನು ಕಡಿಮೆ ಮಾಡಿಲ್ಲ. ತುಂಬ ಒಳ್ಳೆ ಬೆಲ್ಲದ ಸಕ್ಕರೆ ಸಿಹಿ ಕೂಡ ಕರೆಕ್ಟಾಗಿ ಬಂದಿದೆ. ಹಾಗೆ ರೊಟ್ಟಿಯ ಬಗ್ಗೆ ಕೂಡ ಎರಡು ಮಾತಿಲ್ಲ, ಎಲ್ಲ ಕೊತ್ತಂಬರಿ ಸೊಪ್ಪು ಅದೆಲ್ಲ ಒಳ್ಳೆ ಸ್ಮೆಲ್ ಎಲ್ಲ ಸರಿಯಾಗಿ ಎದ್ದು ತಿನ್ನಿಸುವ ರೀತಿಯಲ್ಲಿ ಉಂಟು. ಯಾರು ತಿನ್ನದವರಿದ್ದಾರೆ ಅವರಿಗೆ ತಿನ್ನಿಸುವ ರೀತಿಯಲ್ಲಿ ಎಲ್ಲ ಹಾಕಿದ್ದಾರೆ, ಕರೆಕ್ಟ್ ಹಾಕಿದ್ದಾರೆ. ರುಚಿ ಕೂಡ ಒಳ್ಳೆ, ಕೈ ರುಚಿ ಕೂಡ ತುಂಬ ಒಳ್ಳೆದಾಗಿದೆ. ಸೂಪರ್. ಓಕೆ ಮೇಡಮ್ ಹೇಳಿ. ಸುದರ್ಶನ್ ಅವರು ಹೇಳಿದಾಗೆ ಪರ್ಫೆಕ್ಟ್, ಎರಡು ಕೂಡ ತುಂಬ ಚೆನ್ನಾಗಿದೆ. ಈ 20 ನಿಮಿಷದ ಅವಧಿಯಲ್ಲಿ ಎರಡು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರೋದು ಅಂತ ಹೇಳಿದರೆ ಸ್ವಲ್ಪ ಕಷ್ಟ. ತುಂಬ ಟೇಸ್ಟಿಯಾಗಿದೆ. ಎಷ್ಟು ಸಿಹಿ ನಮಗೆ ತಡ್ಕೊಳಕ್ಕಾಗುತ್ತೆ ಅಷ್ಟೇ ಹದ ಇದೆ, ತೀರಾ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ, ಬ್ಯಾಲೆನ್ಸ್ಡ್. ತುಂಬ ಚೆನ್ನಾಗಿದೆ. ಅದು ಕೂಡ ರೊಟ್ಟಿ ಅದಕ್ಕೆ ಚಟ್ನಿ ಬೇಕಾಗೇ ಇಲ್ಲ, ಅದನ್ನು ಹಾಗೆ ತಿನ್ಬೋದು. ನಾವು ಮಿಕ್ಸ್ ಮಾಡುವಾಗ ಅದು ಕರೆಕ್ಟಾಗಿ ಮಾಡಲಿಲ್ಲ ಅಂತ ಹೇಳಿದರೆ ಹಸಿಮೆಣಸು ಎಲ್ಲ ಕರೆಕ್ಟಾಗಿ ಇದರಲ್ಲಿ ಖಾರ ಮಿಕ್ಸ್ ಆಗಲಿಲ್ಲ ಅಂತ ಹೇಳಿದರೆ ಸಪ್ಪೆ ಅನಿಸ್ಬೋದು. ಅದು ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್. ಸೂಪರ್ ಸೂಪರ್. ಎಸ್ ಶೆಫ್ ಮಿಥುನ್ ಅವರು ಟೇಸ್ಟ್ ಭಾರಿ ಇದೆ. ಶೋಕಾದ್. ಸೊ ರೆಡ್ಲ ಬ್ಯಾಲೆನ್ಸ್ಡ್. ಎಸ್. ಸೊ ಎನಿವೇ, ಹೇಗೆ ಅನಿಸ್ತು ಕಮೆಂಟ್ ಕೇಳಿ? ತುಂಬಾ ಖುಷಿ ಆಯ್ತು, ಫಸ್ಟ್ ಟೈಮ್ ಮಾಡಿ ಒಳ್ಳೆ ರಿಸಲ್ಟ್ ಕೊಟ್ಟರು. ತುಂಬಾ ಖುಷಿ ಆಯ್ತು, ಮನಸ್ಸಲ್ಲಿ ಆಗ್ತಾ ಇದೆ ಇವತ್ತು ಸಂಜೆ ಊಟಕ್ಕೆ ಇವರನ್ನೆಲ್ಲ ಕರೆಯಬೇಕು ಮನೆಗೆ ಅಂತ. ಖಂಡಿತ. ಓಕೆ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಸೊ ನಾವ್ ಮೇಡಮ್ ನಿಮ್ಮ ಸರದಿ
ಸೊ ಜಡ್ಜಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ಪ್ಲೀಸ್. ನಾವು 3 ಜನ ಇದ್ದೇವೆ, 2 ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಕೇಳಿ. ನನಗೆ ಅನಿಸುತ್ತೆ ಅವರಿಗೆ ಟೈಮ್ ಅಷ್ಟು ಸಾಕಾಗಿಲ್ಲ ಅಂತ ಕಾಣುತ್ತೆ. 2 ಮಾಡಿದ್ರ ಮೇಡಮ್? ಏನಾಯ್ತು, ಟೈಮ್ ಸಾಕಾಗಿಲ್ವಾ? ಟೈಮ್ ಅವರಿಗೆ ಕಡಿಮೆ ಆಯ್ತು ಅಷ್ಟೇ. ನೆವರ್ ಮೈಂಡ್, ಮಾಡಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಹೌದು. ಅದೇನು ಹೇಳಿದ್ರಿ ಮೇಡಮ್? ಅವಲಕ್ಕಿ ಅಂಬಡೆ. ಸೊ ಶೆಫ್ ಮಿಥುನ್ ಅವರು ಹೇಳಬೇಕು. ಟೇಸ್ಟ್ varied, something innovative. Okay. With Dil Lives the Tea. ಚೆನ್ನಾಗಿದೆ ಮೇಡಮ್. ಪ್ರೆಸೆಂಟೇಷನ್ ವೈಸ್ ಬೈ ಲುಕ್ ವೈಸ್ ಹೇಗಿದೆ? ಪ್ರೆಸೆಂಟೇಷನ್ ಚೆನ್ನಾಗಾಗಿದೆ. ಯಾಕೆಂತ ಹೇಳಿದ್ರೆ ಯಾವ ಇಂಗ್ರೀಡಿಯೆಂಟ್ ಅವರು ಹಾಕಿದ್ದಾರೆ ಅದನ್ನು ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಕ್ಯಾಪ್ಸಿಕಮ್ ಇಲ್ಲ, ಬಟ್ ಕ್ಯಾಪ್ಸಿಕಮ್ದು ಸ್ಟ್ರಿಪ್ಸ್ ಆಗಿ ಇಟ್ಟಿದ್ದಾರೆ. ಕ್ಯಾಪ್ಸಿಕಮ್ ಇದೆಯಾ? ಬಹುಶಃ ನನಗೆ ಸಿಗಲಿಲ್ಲ. ಬಟ್ ಸಬ್ಸಿಗೆ ಸೊಪ್ಪು ನೀವು ಸ್ವಲ್ಪ ಹಾಕಿದರೂ ಕೂಡ ಅದರ ಒಳ್ಳೆ ಅರೋಮ ಬರುತ್ತೆ. ಕ್ರಿಸ್ಪಿ ಆಗಿದೆ, ಔಟರ್ ಲೇಯರ್ ಕ್ರಿಸ್ಪಿ ಆ್ಯಂಡ್ ಒಳಗೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ಓನ್ಲಿ ಥಿಂಗ್ ಇಸ್ ಆಯಿಲಿ ಇದೆ, ತುಂಬ ಎಣ್ಣೆ ಪೂರ್ತಿ ಹೀರ್ಕೊಂಡಿದೆ. ಅದು ಸ್ವಲ್ಪ ನೋಡ್ಕೊಳ್ಬೇಕು ಅಷ್ಟೇ. ಹೇಗೆ ಅನಿಸ್ತು ಮೇಡಮ್ ತಮಗೆ? ಫುಲ್ ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಟೆನ್ಷನ್ ನೀವು ಮಾಡಿದ್ ಯಾಕಂತ ಹೇಳಿ, ಟೆನ್ಷನ್ ಮಾಡಿದ್ರೆ ಇಷ್ಟೊತ್ತಿಗೆ ನನಗೆ ಅನಿಸುತ್ತೆ ಇಲ್ಲಿದಂತ 5 ಜನರಿಗೆ, ಆ ಕಡೆದಂತ ಒಂದು ಆದಷ್ಟು ಜನರಿಗೂ ಎಲ್ರಿಗೂ ಆಗ್ತಿತ್ತು. ಅದು ಟೆನ್ಷನ್ ಮಾಡಬೇಡಿ. ಅದೇ ಇಲ್ಲಿ ಮಾಡಿ ನೀವು ಪರಿಚಯಿಸಿಕೊಟ್ಟಿದ್ದೀರಲ್ವಾ, ಅದು ಎಲ್ರಿಗೂ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಆಲ್ ದ ವೆರಿ ಬೆಸ್ಟ್. ಪ್ಲೀಸ್. ಸೊ ಸ್ಟಡೀಸಲ್ಲಿ IAS ಅನ್ನು ತುಂಬ ಪರಿಣಿತರಾಗಲಿಕ್ಕೆ ಮುಂದೆ ಹೋಗ್ತಾ ಇದ್ದಾರೆ. ಜೊತೆಗೆ ಅವಲಕ್ಕಿಯಲ್ಲಿ ಯಾವುದಾದ್ರೂ ಒಂದು ಅದ್ಭುತವಾದಂತಹ ಖಾದ್ಯ ತಯಾರಿಸಿ ನಾನು ಕೊಡ್ತೇನೆ ಅಂತ ಹೇಳಿ 5 ನಿಮಿಷ ಮುಂಚೆನೆ ಮುಗಿಸಿದ್ದಾರೆ ನೆಕ್ಸ್ಟ್ ಕಂಟೆಸ್ಟೆಂಟ್. ಸೊ ನಾವ್ ಇಟ್ಸ್ ಯೋರ್ ಟೈಮ್ ಫಾರ್ ದ ಜಡ್ಜ್ಮೆಂಟ್. ಮೇಡಮ್ ಬನ್ನಿ. ಈಗ ಸುದರ್ಶನ್ ಸರ್ ಅವರ ಹತ್ರನೇ ಇಡಿ. ಅವ್ರು ಸುದರ್ಶನ್ ಅವರು ಯಾಕಂತ ಗೊತ್ತಾಗಿರ್ಬೋದು ಸರ್ಗೆ. ಜಾಸ್ತಿಯಾಗಿ ತಮ್ಮ ಫೈನಲ್ ಪ್ರೆಸೆಂಟೇಷನ್ ಕೆಲವೊಮ್ಮೆ ಇದೇ ತರ ಇರುತ್ತೆ. ಹೌದು ಹೌದು. ಸೊ ಅವರಿಂದ ಏನಾದ್ರು ಟಿಪ್ಸ್ ಕಲ್ತ್ಕೊಂಡ್ರೆ? ಹೌದು. ಮತ್ತೆ ನೋಡಿ, ಅಜ್ಜಿ ಹೇಳಿಕೊಟ್ಟದ್ದು ಅಂತೇಳಿ ಕರೆಕ್ಟ್ ಆಗಿ ಅವರ ಪ್ರೆಸೆಂಟೇಷನ್ ಅಲ್ಲಿ ಗೊತ್ತಾಗುತ್ತೆ. ಟ್ರೆಡಿಷನಲ್ ಒಂದು ಲುಕ್ ಇದೆ. ಬಾಳೆ ಎಲೆ, ಮಣ್ಣಿನ ಒಂದು ತಟ್ಟೆ. ಹೌದು. ಮೇಡಮ್ ಇದಕ್ಕೆ ತಾವು ಏನ್ ಹೇಳಿದ್ರಿ? ಏನ್ ಹೆಸರು ಅಂತ ಹೇಳಿದ್ರಿ? ಪೊಂಗಲ್. ಪೊಂಗಲ್ ಅಂತ ಹೇಳಿ. ಓಕೆ, ಪೊಂಗಲ್ ಅಂತ ಹೇಳ್ತಾ ಇದ್ದಾರೆ ಅವರು, ಬಟ್ ನಾಟ್ ದ್ಯಾಟ್ ಕಾನ್ಫಿಡೆಂಟ್ ಅಲ್ಲಿ ಒಂದು ಇಟ್ಟಿದ್ದಾರೆ ಅಷ್ಟೇ. ಪೊಂಗಲ್ ಹೇಳಿದರೆ ನಾನು ಒಪ್ಪುದಿಲ್ಲ. ಪೊಂಗಲ್ ಡಿಫ್ರೆಂಟ್, ಇದು ಪೊಂಗಲ್ ಅಲ್ಲ. ಬಟ್ ಟೇಸ್ಟ್ ಚೆನ್ನಾಗಿದೆ. ಅಜ್ಜಿ ಹೇಳ್ಕೊಟ್ಟಿದ್ದಂದ್ರೆ ಅವರ ಶೈಲಿಯಲ್ಲಿ ಅವರು ಹೇಳ್ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಕೂಡ ಎಲ್ಲ ಹಾಕಿದ್ದೀರಿ. ಬಟ್ ಇದು ಪೊಂಗಲ್ ಅಲ್ಲ. ಹೆಸರು ನೀವು ಹೇಳಿದಾಗ ಅದೇ ರೀತಿಯಾಗಿರ್ಬೇಕಾಗತ್ತೆ. ಪೊಂಗಲ್. ಥ್ಯಾಂಕ್ ಯು. ಎಸ್ ಸುದರ್ಶನ್ ಸರ್, ಟೇಸ್ಟ್ ಬಗ್ಗೆ 2 ಮಾತಿಲ್ಲ. ಒಳ್ಳೆ ರುಚಿಯಾಗಿರುವಂಥ ಒಂದು ರೀತಿಯ ಅವಲಕ್ಕಿ ಮಿಕ್ಸ್ಚರ್ ಅಂತ ಹೇಳ್ಬೋದು. ಅಂದರೆ ಎಲ್ಲ ಸಿಹಿ, ಉಪ್ಪು ಮತ್ತು ಖಾರ ಎಲ್ಲ ಡ್ರೈ ಫ್ರೂಟ್ಸ್ಗಳದ್ದೆಲ್ಲ ಒಂದು ಮಿಕ್ಸ್ ಆಗಿಕೊಂಡಿರುವಂತಹ ಒಂದು, ನಾನು ಕೂಡ ಈ ರೀತಿಯಾಗಿರುವಂಥ ಪಾಕಗಳನ್ನು ಮನೆಯಲ್ಲಿ ಮಾಡ್ತೇನೆ ಸಂಜೆ ಹೊತ್ತಿನಲ್ಲೆಲ್ಲ. ಅದೇ ರೀತಿಯಾಗಿ ಒಳ್ಳೆ ಇದಾಗಿದೆ. ಅವರ ಪ್ರೆಸೆಂಟೇಷನ್ ನನಗೆ ಇಷ್ಟ ಆಯಿತು. ಅಂದರೆ ಓಲ್ಡ್ ಸ್ಟೈಲ್ ಆಗಿ ಒಂದು ಅಜ್ಜಿ ಕಲಿಸಿಕೊಟ್ಟದ್ದು ಅಂತ ಹೇಳಿದ್ದು, ಅದೇ ರೀತಿಯಲ್ಲಿ ಒಂದು ಅಲ್ಲಿಗೆ ತಲುಪಿದೆ ಅಲ್ವಾ? ಚೆನ್ನಾಗಿದೆ. ಎಸ್, ಗುಡ್ ಟ್ರೈ. ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ರೆ. ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ ಅಲ್ವಾ? ಸೊ ಟೇಸ್ಟ್ ಚೆನ್ನಾಗಿದೆ ಅಂದರೆ ಟೆನ್ಷನ್ನೇ ಮಾಡಬೇಡಿ, ನಾನು ಟೇಸ್ಟ್ ಮಾಡ್ತೇನೆ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಜಡ್ಜಸ್ಗಳಿಗೆ. ರಿಯಲ್ ಚೆನ್ನಾಗಿದೆ. ಅವ್ರು ಹೇಳ್ದಾಗೇನೆ ಡ್ರೈ ಫ್ರೂಟ್ಸ್ ಅದೆಲ್ಲ ಸಿಗ್ತಾ ಇದೆ ನೋಡಿ. ಆಹಾ, ಆ ರುಚಿ ಅಂತೂ ಚೆನ್ನಾಗಿದೆ. ಸೂಪರ್. ಅಜ್ಜಿಯ ಕೈ ರುಚಿ ಥರನೇ ಇದೆ. ಎನಿವೆ, ಗುಡ್ ಲಕ್. ಎಸ್. ಸೊ ಮೇಡಮ್ ರೆಡಿ ಅಲ್ವಾ? ಎಸ್. 1-2 ಐಟಮ್ ಮಾಡಿದ್ದೀರಾ. ಸಿರ್ಸಿ ಕಡೆಯಲ್ಲಿ ಫುಲ್ ಸ್ಪೈಸಿ ಇದ್ದಾಗಿದೆ. ಎನಿವೆ ಮೇಡಮ್ ಪ್ಲೀಸ್. ಅದು ಮೆಣಸು ಕೂಡ ತಿನ್ಲಿಕ್ಕೆ ಹೌದ್ರಿ, ಸ್ವಲ್ಪ ಕರೀತಾರೆ. ಸ್ವಲ್ಪ ಖಾರ ಹೆಚ್ಚಲ್ರಿ ನಮ್ಮ ಕಡೆ. ಉತ್ತರ ಕರ್ನಾಟಕದಲ್ಲಿ ಹಾಗೆ ಖಾರ ಹೆಚ್ಚು. ಖಾರ ಹೆಚ್ಚು. ಸೌತೆಕಾಯಿ ಮತ್ತೆ ಹಸಿಮೆಣಸು ಎಲ್ಲ ಒಟ್ಟಿಗೆ ತಿನ್ನೋದಾ? ಇಲ್ಲ, ಡೆಕೋರೇಷನ್ಗೆ ಇಟ್ಟಿದ್ದೆ. ಬೇಕಿದ್ರೆ ಕಚ್ಕೊಂಡು ಬೇಕಾದ್ರೆ ಕಚ್ಬೋದು. ಅದು ಫ್ರೈ ಮಾಡಿದಿರಿ? ನನಗನ್ಸುತ್ತೆ ಮೇಡಮ್ ಆ ಕಡೆ ಎಲ್ಲ ಜಾಸ್ತಿಯಾಗಿ ಬಜ್ಜಿ ಖಾರದ ಐಟಮ್ ಎಲ್ಲ ಜಾಸ್ತಿ ಖಾರ. ಖಾರ. ಹೌದು.
ಆ 3 ಜಡ್ಜಸ್ ಅಲ್ಲಿ ಯಾರಿಗೆ ಖಾರ ಅಂತ ಹೇಳಿದ್ರೆ ಬಾರಿ ಫೇವ್ರೇಟ್? ಎಸ್, ಮೇಡಮ್ಗಂತೂ ಫೇವ್ರೇಟ್. ಅವರಿಗೆ ಬಜ್ಜಿ ಆ ಥರದ್ದೆಲ್ಲ ಖಾರ ಖಾರ ಐಟಮ್ಸ್ ಸಿಕ್ಕಿದ್ರೆ ಬಾರಿ ಖುಷಿ. ಒಂದು ಕರಿ ಮತ್ತೊಂದು ಮಸಾಲ. ಓಕೆ, ಸೊ ಸುದರ್ಶನ್ ಸರ್ ಹೇಳಿ. ಟೇಸ್ಟ್ ತುಂಬ ಒಳ್ಳೆಯದಾಗಿದೆ. ಆ ಸೈಡ್ ಹೋದಾಗ ಅಂದರೆ ನಮ್ಮ ಊರು ಬಿಟ್ಟು ನಾರ್ತಿಗೆ ಹೋಗುವಾಗ ಅಲ್ಲಿ ಸ್ವಲ್ಪ ಖಾರ ಜಾಸ್ತಿ. ಅದೇ ರೀತಿಯಲ್ಲಿ ಅದರ ಒಂದು ಆ ಕಣ್ಣಿಗೆ ಕಾಣುವಾಗ ಒಳ್ಳೆ ತುಂಬ ಖಾರ ಇದ್ದಾಗ ಉಂಟು. ನಾನು ಎಕ್ಸ್ಪೆಕ್ಟ್ ಮಾಡಿದ ರೇಂಜಲ್ಲಿ ಖಾರ ಇಲ್ಲ, ಸ್ವಲ್ಪ ಕಡಿಮೆ. ನಮಗೆಲ್ಲ ತಿನ್ನುವ ರೀತಿಯಲ್ಲಿ ಉಂಟು, ತುಂಬ ಒಳ್ಳೆಯದಾಗಿದೆ. ಪ್ರೆಸೆಂಟೇಷನ್ ಇದರಲ್ಲಿ ಮೆಣಸನ್ನು, ಅದು ಹಸಿ ಮೆಣಸನ್ನು ಫ್ರೈ ಮಾಡಿ ಬರೆದು ಒಂದು ಚಂದಕ್ಕೊಂದು ಎ ಅಂತ ಹೇಳಿ ಬರೆದಿದ್ದಾರೆ. ಅವಲಕ್ಕಿ ಅಂತ ಹೇಳುವಂಥ ಮಾಡ್ತಾರೆ. ಅದನ್ನ ನೋಡೇ ಇಲ್ಲ. ಎ ಅಂತ ಬರೆದಿದ್ದಾರೆ. ಎ ಅಂತ ಬರೆದಿದ್ದಾರೆ. ಅವಲಕ್ಕಿ ಅಂತ ರೆಪ್ರೆಸೆಂಟ್ ಮಾಡ್ತೇವೆ ಅಂತ ಅವ್ರು ಹೇಳಿದ್ರು. ತುಂಬ ಚೆನ್ನಾಗಿದೆ. ಎರಡು ಕೂಡ 2 ಐಟಮ್ ಮಾಡಿದ್ದಾರೆ. ಅದು ಅವರು ಬೇಗ ಆಗಿದೆ ಅಂತ ಕಾಣ್ತದೆ. ನಾನು ನೋಡ್ತಾ ಇರುವಾಗ ಅವರಿಗೆ ಒಂದು 5 ನಿಮಿಷ ಸುಮ್ಮನೆ ಅವರು ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡಿದ್ರು. ಸ್ಪೀಡ್ ಆಗಿ ಮಾಡಿದ್ದಾರೆ. ಅವರಷ್ಟು ದೂರದಿಂದ ಬಂದು ಇಲ್ಲಿವರೆಗೆ ಬಂದು ನಮಗೊಂದು ಬೇರೆ ಅವರ ಊರಿನ ಒಂದು ರುಚಿ ನಮಗೆ ಮಾಡುವ ರೀತಿಯಲ್ಲಿ ಸಿಕ್ಕಿದೆ. ಥ್ಯಾಂಕ್ ಯು. ಓಕೆ, ಶೆಫ್ ಮಿಥುನ್, दाल 15 रुपये. दाल 15 जी. स्पाइसीनेस लेवल पूरा ना उर्द लेकाने स्पाइसी उंडु. ಓಕೆ, ಟೇಸ್ಟಿ. ಎಸ್ ಮೇಡಮ್, ಹೇಗೆ ಅನಿಸ್ತು ತಮಗೆ? ಭಾಳ ಖುಷಿ ಆಯ್ತು ರೀ. ಮಗಳ ಇವಳಿಗೆ ಕರ್ಕೊಂಡೇ ಬರಬೇಕು, ನಮ್ಮಮ್ಮ ಚಲೋ ಮಾಡ್ತಾ ಅಂತ ಪ್ರಯತ್ನ ಮಾಡಿ ಕರ್ಕೊಂಡು ಬಂದಿದ್ದಾರೆ. ರಾತ್ರಿ ಎಲ್ಲ ಗಾಡಿ ಒಳಗೆ ಬಂದಿದ್ದೇವೆ, ಬಸ್ ಒಳಗೆ. ಬೆಳಗ್ಗೆ 5 ಗಂಟೆಗೆ ಬಂದು ಮಂಗಳೂರು ಉಳ್ಕೊಂಡಿದ್ದೇವೆ. ಸೂಪರ್. ಸೊ ತುಂಬಾ ಖುಷಿ. ಇದಕ್ಕೊಂದು ದೊಡ್ಡದಂತ ಚಪ್ಪಾಳೆ ನಾವು ಕೊಡ್ಬೇಕು. ಯಾಕಂತ ಹೇಳಿದ್ರೆ ಅಷ್ಟು ದೂರದಿಂದ ನಮ್ಮ ಈ ಒಂದು ಕಾಂಪಿಟೇಷನ್ ಅಲ್ಲಿ ಇಷ್ಟು ಡೆಡಿಕೇಟ್ ಆಗಿ ಪಾರ್ಟಿಸಿಪೇಟ್, ಅದು ಕೂಡ ತಮಗೆ ಮಗಳು ಸಪೋರ್ಟ್ ಮಾಡಿದ್ರು. ಫುಲ್ ಸಪೋರ್ಟ್, 100ಕ್ಕೆ 100. ಬಟ್ ಎನಿವೇ, ಆಲ್ ದ ವೆರಿ ಬೆಸ್ಟ್ ಮೇಡಮ್. ಏನಾಗುತ್ತೆ ನೋಡುವ. ಹಾ ಮೇಡಮ್, 2 ಆಪ್ಷನ್ ಕೊಟ್ಟಿದ್ದೀರಾ ನೀವು. ಸೊ ಇದೊಮ್ಮೆ ಟ್ರೈ ಮಾಡಿ ನೋಡುವ. ಹೇಗೂ ಸಿರ್ಸಿಗೆ ನಾವಂತೂ ಬರೋದು ಬಹಳ ಅಪರೂಪ. ಬಟ್ ಟ್ರೈ ಮಾಡಿ ನೋಡುವ. ಇದು ನೋಡಿದಾಗ ಅಟ್ರಾಕ್ಟ್ ಮಾಡ್ತಾ ಇದೆ ತಿನ್ನುವ ಅಂತ ಹೇಳಿ. ತಿನ್ಬೇಕಾ? ಮತ್ತೆ ಪುನಃ ಕಂಟಿನ್ಯೂಷನ್ ಬರ್ಲಿಕ್ಕಿಲ್ಲ. ಓಕೆ, ಟ್ರೈ ಮಾಡುವ. ಎಲ್ಲ ಎಣ್ಣೆಯಲ್ಲಿ ಹುರಿದಾಗ ಅದರ ಖಾರ ಡೌನ್ ಆಗ್ತದೆ. ಗೊಪ್ಪ ಇದೆ ಮೇಡಮ್, ಖಾರ ಇದು, ಖಾರ ಉಂಡು. ಎನಿವೆ ಮೇಡಮ್, ತಾವು ಮುಂದುವರಿಸಿ. ಖಾರ ಅಂತೂ ಸಿಕ್ಕಾಪಟ್ಟೆ ಇದೆ, ಬಟ್ ಒಂಥರ ಚೆನ್ನಾಗುತ್ತೆ. ಪಾಯಸ ಗುಡಿರಿ. ಪಾಯಸ ಹೌದು. ತಾವು ಫಸ್ಟ್ ಟೇಸ್ಟ್ ನೋಡಿ. ಮೇಡಮ್, ಏನ್ ಹೆಸರು ಹೇಳಿದ್ರಿ ಇದ್ರದ್ದು ನೀವು? ಅದು ಪೋಹಾ ರೋಸ್ ಡಿಲೈಟ್ ಅಂತ. ಪೋಹಾ ರೋಸ್ ಡಿಲೈಟ್ ಪ್ರೆಸೆಂಟೇಷನ್ ಸೂಪರ್. ಸೊ ಶೆಫ್ ಮಿಥುನ್ ಇರಡಕ್ಕೆ ಏನಿರ್ತದೆ ಇಂಚಪುರ ಇಂಕ್ಲು ಮಲಮಲ್ಲ ಕ್ಯೂಸನ್ ರೆಸ್ಟೋರೆಂಟ್ ಪೋನಾಗ ಒಂಜಿ ವೇಳೆ ಒಂದು ಸಾಮಾನ್ಯವಾದ ವ್ಯಕ್ತಿ ಇಂಚ ಪುದರ್ ಕೇಣಂದಾಂಡ ಲೈಕ್ ಪೋಹಾ ರೋಸ್ ಡಿಲೈಟ್ ಅಂದಕೇನ ತಿನ್ಕಾ ಬಂದು ಹೊರನೆ ಮನಸ್ಸು ಬರುವುದೇ ಬರು ಡೆಫಿನೆಟ್ಲಿ. ಈ ಹೆಸರು ಕೇಳಿದಾಗ ಏನಪ್ಪ ಇದಂತ ಟೇಸ್ಟ್ ನೋಡ್ಲಿಕ್ಕೆ ಮನಸ್ಸು ಬರುತ್ತೆ ಅಲ್ವಾ? ಅದು ಇನ್ನೋವೇಟಿವ್ ಆಗಿ ಮಾಡಿದ್ದಲ್ಲ, ಅದಕ್ಕೆ. ಹೇಗೆ ಮಾಡಿದ್ದೀರಾ? ಹೇಗೆ ಮಾಡಿದ್ದೀರಿ? ಅದು ಸ್ವಲ್ಪ ಮೊದಲು ಹಾಲು ಕಾಸಿ ಬಾಸುಂದಿ ಮಾಡಿಕೊಟ್ಟಿದ್ದು, ಖೋವಾ ಹಾಕಿ ಬಾಸುಂದಿ ಮಾಡಿಕೊಟ್ಟಿದ್ದು. ಮತ್ತು ತಿಳಿವಿನ ಅವಲಕ್ಕಿ ಇದೆಯಲ್ಲ, ಅದನ್ನ ಸ್ವಲ್ಪ ಕಲರ್, ರೋಸ್ ಹೇಳಿದ್ದಕ್ಕೆ ಸ್ವಲ್ಪ ಕಲರ್ ಮತ್ತು ಎಸೆನ್ಸ್ ಹಾಕಿ ಅದು ನೀರು ತೆಗಿಬೇಕು. ಆಮೇಲೆ ಅದರಿಂದ ಹೀಗೆ ಪುರಿ ಹಾಗೆ ಸಣ್ಣ ಸಣ್ಣ ಮಾಡಿಕೊಂಡು, ಆಮೇಲೆ ಡ್ರೈ ಫ್ರೂಟ್ಸು ಮತ್ತು ಅದು ನಾರ್ತ್ ಕಡೆ ಎಲ್ಲ ಅಂಟು ಇರುತ್ತದಲ್ಲ, ತಿನ್ನುವ ಅಂಟು ಇರುತ್ತೆ, ಕರದಂಟಲ್ಲಿ ಇರುತ್ತಲ್ಲ ಅಂಟು, ಆ ಅಂಟನ್ನು ಕರಿದು ಮತ್ತು ಡ್ರೈ ಫ್ರೂಟ್ಸು ಮತ್ತು ಗುಲ್ಕಂದ್ ಹಾಕಿ ಮಿಕ್ಸ್ ಮಾಡಿ ಅದರ ಬಾಲ್ ಟೈಪ್ ಮಾಡಿ ಅದು ಒಳಗೆ ಫಿಲ್ ಮಾಡಿ ಮತ್ತು ಅದನ್ನು ಬಾಲ್ ಮಾಡಿ ಅದು ಇದರಲ್ಲಿ ಹಾಕಿ. ದೊಡ್ಡ ಲಾಂಗ್ ಪ್ರೊಸೆಸ್ ಅನ್ನು ನಾನು ಅವರು ಫಸ್ಟ್ ಐಟಮ್ ಹೇಳುವಾಗ ಅದನ್ನು ಯಾವ್ದಿದ ಐಟಮ್ ಅಂತ ಯೋಚಿಸುವಲ್ಲಿ ಅವ್ರು ಇನ್ನೊಂದು ಐಟಮ್ ಹೇಳ್ತಾ ಇದ್ದಾರೆ, ಇನ್ನೊಂದು ಇಂಗ್ರೀಡಿಯಂಟ್ ಹೇಳ್ತಾರೆ. ತುಂಬಾ ಹಾಕಿದ್ದೀರಾ ಮೇಡಮ್ ಅದರಲ್ಲಿ? ಬಾರಿ ಒಂದು ಅದೊಂದು ಈ ತರ ಮೆನುವಲ್ ನೋಡಿದಾಗ ಒಂದು 899 ಇರ್ಬೋದಾ ಅಂತ ಅಲ್ವಾ? ಓಕೆ, ಜಾಸ್ತಿ ಅದು ಈ ಕ್ಯೂಸನ್ ಲೈನ್ ಪುನಗ ಈ ಡೆಸರ್ಟ್ ಈ ತರದ ಡಿಲೈಟ್ ಪುರ ಜಾಸ್ತಿ ಅದು ಬೇತೆ ಬೇತೆ ಆಪ್ಷನ್ಸ್ ಉಪ್ಪುಂಡು. ಸೊ ಇಂಚ ಬಜಿಲ್ನ ಯೂಸ್ ಮಾಡ್ತದೆ, ಈ ಪೋಹಾನ್ ಯೂಸ್ ಮಾಡ್ತದಲ್ಲ ತಿಕ್ಕೊಂಡು. ಸೊ ನೈಸ್. ಓಕೆ, ಸೊ ಇದು ನಿಮ್ದೇ ಇನ್ವೆನ್ಷನ್ ಅಲ್ವಾ? ನಮ್ದೇ ಇನ್ವೆನ್ಷನ್. ಸ್ವಲ್ಪ ಲಾಂಗ್ ಪ್ರೊಸೆಸ್. ನಿಮ್ಗೆ ಗೊತ್ತಿದ್ಯಾ, ನಾವಂದ್ರೆ ಆದಷ್ಟು ಶೀಘ್ರದಲ್ಲಿ ನಾವು ಶೆಫ್ ಮಿಥುನ್ ಎಲ್ಲ ಸೇರಿ ಈ ಒಂದು ಕೆಫೆ ಓಪನ್ ಮಾಡ್ಬೇಕಂತಿದ್ದೇವೆ. ಅವಲಕ್ಕಿಯೇ ಮೇನ್ ಇರುತ್ತೆ ಅದರಲ್ಲಿ ಅಲ್ಲ, ಜೋಕ್ ಬೇಡ, ಅದು ಜೋಕ್ ಆಕ್ಚುಲಿ. ಅದರಲ್ಲಿ ಒಂದು ಇದನ್ನು ಸೇರಿಸು ಅಂತ ಹೇಳಿ
ಬಟ್ ಎನಿವೆ ಇದು ಚೆನ್ನಾಗಿದೆ. ಇದನ್ನು ನಾವು ಮೇನ್ ಇಟ್ಟಿರ್ತೇವೆ ಅಷ್ಟೇ ರೇಟ್ ಹಾಕಿ 899 ಇರ್ಲಿ ಅಲ್ವಾ? ಓಕೆ. ಬಾಸುಂದಿ ಸೂಪರ್ ಟೇಸ್ಟ್, ತುಂಬ ಚೆನ್ನಾಗಿದೆ. ಬಾಸುಂದಿ ಇಲ್ದಿದ್ರೆ ಯೂಶ್ವಲಿ ನಾವು ಹಾಗೆ ಹಾಲನ್ನು ಕುದಿಸಿ ಮಾಡ್ಕೊಳ್ಳುವಾಗ ತುಂಬ ಟೈಮ್ ತಗೊಳುತ್ತೆ. ತುಂಬ ಚೆನ್ನಾಗಿದೆ. ಅದಕ್ಕೂ ಕೂಡ ಅವಲಕ್ಕಿ ಹಾಕಿದ್ದೀರಿ. ಬಾಸುಂದಿಯಲ್ಲೂ ಕೂಡ ಮಿಸ್ಸಿಂಗ್ ಇಲ್ಲ. ಪರ್ಫೆಕ್ಟ್. ಆ್ಯಂಡ್ ಬಾಲ್ಸ್ ಟೇಸ್ಟಿ ಆಗಿದೆ. ರೋಸ್ ಡಿಲೈಟ್ ಅಂತ ನೀವು ಹೇಳಿದಾಗ ರೋಸ್ದು ಎಸೆನ್ಸ್ ಹಾಗೆ ಸಿಗ್ತಾ ಇದೆ. ಸೊ ಹೆಸರಿಗೆ ಪೂರಕವಾಗಿ ನಿಮ್ಮ ರೆಸಿಪಿ ಬಂದಿದೆ. ತುಂಬ ಚೆನ್ನಾಗಿದೆ. ವೆರಿ ಟೇಸ್ಟಿ. ಎಸ್, ಸುದರ್ಶನ್ ಸರ್ ಹೇಳಿ. ಖಂಡಿತವಾಗಿ ಯಾರು ಕೂಡ ಕೇಳಿರದಂತಹ ಒಂದು ರೀತಿಯ ರೆಸಿಪಿ ಇದು. ಅವರದ್ದೇ ಹೊಸ ಇನ್ವೆನ್ಷನ್ ಅಂತ ಹೇಳಿದ್ರು. ಖಂಡಿತವಾಗಿ ತುಂಬ ಒಳ್ಳೆಯದಾಗಿದೆ. ಅವಲಕ್ಕಿ ತಿನ್ನೋದಿಲ್ಲ ಅಥವಾ ಅವಲಕ್ಕಿ ಅಂತ ಯಾರಿಗೂ ಕೂಡ ಗೊತ್ತಾಗ್ಲಿಕ್ಕಿಲ್ಲ, ಆ ರೀತಿಯಾಗಿ ಉಂಟು. ಅಂದರೆ ಅದರ ಈಗ ಕಟ್ ಮಾಡಿ ಅದನ್ನು ತಿನ್ನುವಾಗ ಅವ್ರು ಹೇಳಿದ್ರು ಫುಲ್ ತಿನ್ನಬೇಕು ಅಂತೇಳಿ. ನಾನು ಕಟ್ ಮಾಡಿ ತಿಂದೆ, ಆದರೆ ಅದರ ರೋಸಿನ ಒಂದು ಸ್ಮೆಲ್ ಇದೆಯಲ್ಲ, ಅವಲಕ್ಕಿಯನ್ನು ಅವಲಕ್ಕಿ ಅಂತ ಹೇಳುವ ರೀತಿಯಲ್ಲಿ ಇಲ್ಲ ಅಂತದ್ದು. ಓಕೆ, ತುಂಬ ಚೆನ್ನಾಗಿ ಆಗಿದೆ. ಹೊಸದೊಂದು ಐಟಮ್ ನಮಗೆ ಕೂಡ. ಖಂಡಿತವಾಗಿ ಅದನ್ನಾಗಿ ಡೀಟೇಲ್ಡ್ ಆಗಿ ಹೇಳಬೇಕಾದಂತಿದೆ ಅವರು. ಸೂಪರ್. ಎನಿವೆ, ಹೇಗೆ ಅನಿಸ್ತು ಮೇಡಮ್? ತುಂಬಾ ಚೆನ್ನಾಗಿ ಅನಿಸ್ತು. ನನಗೆ ಪ್ರೈಸ್ ಸಿಗಲಿ ಇಲ್ಲ, ಏನೂ ಇದಿಲ್ಲ. ನನಗೊಂದು ಇನ್ನೋವೇಟಿವ್, ಒಂದು ಸ್ವಲ್ಪ 4 ಜನ ನೋಡ್ಲಿ ಅಂತ ಒಂದು ಆಸೆ ಇತ್ತು. ಅದೇ ಇನ್ನೋವೇಟಿವ್ ಆಗಿದ್ದರಿಂದ ಅದೇ ನಾ ಚೂಸ್ ಮಾಡಿದ್ದು. ಅದೇ ಖುಷಿ ಆಯ್ತು ತಮಗೆ. ಇದು ಬೇಕಾಗಿರೋದು. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಅಲ್ಲೂ ಕೂಡ ನಮ್ಗೆ ನಮ್ಮ ಪಾರ್ಟಿಸಿಪೇಷನ್ ಜೊತೆ ಇಷ್ಟೊಂದು ದೊಡ್ಡ ವೇದಿಕೆ ಸಿಕ್ಕಿದೆ ಅಂತ ಸಂತೃಪ್ತಿ ಇರಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆದಷ್ಟು ಬೇಗ ತಮ್ಮ ರೆಸಿಪಿ ನಮ್ಮ ಕೆಫೆಯಲ್ಲಿ ಬರಲಿ. ಏನೇ ಆಗ್ಲಿ, ನನ್ನಂತೂ ಭಾಗ್ಯ ಅಂತ ಹೇಳ್ಬೋದು. ಟೇಸ್ಟ್ ಯಾವ ಥರನೂ ಇರಲಿ, ನನ್ನ ಮನಸ್ಸಿಗಂತೂ ಖುಷಿ ಆಯ್ತಪ್ಪ. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನೋಡುವ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿ. ಮಿಕ್ಕಿದ 5 ಜನ ಬರ್ತಾರೆ. ಸೊ ಇವತ್ತಿನ 10 ಜನರಲ್ಲಿ 2 ಮಾತ್ರ ಫಿನಾಲೆಗೆ ಹೋಗ್ತಾರೆ. ಸೊ ಅಲ್ಲಿ ತನಕ ಸ್ಟೇ ಟ್ಯೂನ್ ಆ್ಯಂಡ್ ನೋಡುವ ಯಾರು ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ವಾ, ಈ ಒಂದು 5 ಜನ ವಿಭಿನ್ನವಾದಂತಹ ಮತ್ತು ರುಚಿಕರವಾದಂತಹ ಖಾದ್ಯಗಳನ್ನು ಮಾಡಿಕೊಟ್ರು. ಎಲ್ಲಿ ತನಕ ಅಂತ ಹೇಳಿದ್ರೆ ಜಡ್ಜಸ್ಗಳು ಕೂಡ ಒಂಥರ ಕನ್ಫ್ಯೂಷನ್ ಇದ್ದಾರೆ. ಸೊ ಅವ್ರು ಕನ್ಫ್ಯೂಷನ್ ಇಂದ ಹೊರಗಡೆ ಬರಲಿ. ಮುಂದಿನ 5 ಜನರು ಯಾವ ಥರ ಮಾಡ್ತಾರೆ ಅಂತ ಹೇಳಿ ಕ್ಯೂರಿಯಾಸಿಟಿ ಕೂಡ ಬರಲಿ. ಅದು ನಿಮ್ಮಲ್ಲೂ ಇರಲಿ ಅಂತ ಹೇಳ್ತಾ ಒಂದು ಸಣ್ಣ ಬ್ರೇಕ್ ತಗೊಳ್ಳುವಂಥ ಟೈಮ್ ಇದೆ. ಸೊ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ವಿರಾಮದ ನಂತರ ಮತ್ತೊಮ್ಮೆ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಪ್ರಸ್ತುತಪಡಿಸ್ತಾ ಇರುವಂತಹ ವಿನೂತನ ಮತ್ತು ವಿಭಿನ್ನವಾದಂತಹ ಖಾದ್ಯಗಳನ್ನು ಅವಲಕ್ಕಿಯಲ್ಲಿ ತಯಾರಿಸುವಂತಹ ಈ ಒಂದು ವಿನೂತನ ಶೈಲಿಯ ಸ್ಪರ್ಧೆ ಅವಲಕ್ಕಿ ಅದ್ಭುತ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಬಂದ್ಬಿಟ್ಟು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾವುದೇ ರೀತಿಯ ಒಂದು ಖಾದ್ಯಗಳನ್ನು ಮಾಡುವಾಗ ವಿಟಮಿನ್ ಭರಿತವಾದಂಥ ಎಣ್ಣೆ ಸಿಗಬೇಕಾದ್ರೆ ದಟ್ ಈಸ್ ಒನ್ ಅಂಡ್ ಓನ್ಲಿ ಪರ್ಫೆಕ್ಟ್ ಚಾಯ್ಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಜೊತೆಗೆ ಲಲಿತಾ ಜುವೆಲ್ಲರ್ಸ್ ಮತ್ತು ಸಾಯಿ ಓಷನ್ ಮಾರ್ಟ್. ಹಾಗೆಯೇ ನಮ್ಮ ವೆನ್ಯೂ ಪಾರ್ಟ್ನರ್, ಅಂದರೆ ಇಷ್ಟು ಸುಂದರವಾದಂತಹ ಅಡುಗೆ ಕೋಣೆ ಆಗಿರ್ಬೋದು, ನಮ್ಮ ಈ ಒಂದು ಸ್ಥಳಾವಕಾಶವನ್ನು ಕೊಟ್ಟಿದ್ದಾರೆ. ದಟ್ ಈಸ್ IDS ಇಂಡಿಯನ್ ಡಿಸೈನ್ ಸ್ಕೂಲ್ ಮಾಸ್ಟರ್ ಕ್ಲಾಸ್ ಜೊತೆಗೆ ಫಾರ್ಮ್ ಬುಟಿಕ್. ಹಾಗೆಯೇ ನಮ್ಮ ಕಾಸ್ಟ್ಯೂಮ್ಸ್ಗಳು ಬಂದ್ಬಿಟ್ಟು ಕಾಸ್ಟ್ಯೂಮ್ ಕರ್ಟಸಿ ವಿಚ್ ಇಸ್ ಗಿವನ್ ಬೈ ಮಂತ್ರ IXC ಫ್ಯಾಷನ್ ವಿಲ್ಲಾ. ಸೊ ಎಲ್ಲ ನಮ್ಮ ಸ್ಪಾನ್ಸರ್ಸ್ನವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಆಗಲೇ ಒಂದು ಸೆಟ್ ಆಫ್ ಕಂಟೆಸ್ಟೆಂಟ್ ಬಂದರು. ನಾನು ಹೇಳಿದೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಸೊ ಡೈರೆಕ್ಟ್ಲಿ ನಾನು ಫಸ್ಟ್ ಜಡ್ಜಸ್ ಹತ್ರ ಹೋಗ್ತಾ ಇದ್ದೇನೆ. ಸೊ ಫಸ್ಟ್ 5 ಜನ ಕಾಂಪೀಟ್ ಮಾಡಿ ಹೋದರು. ಸೊ ನೆಕ್ಸ್ಟ್ 5 ಜನ ಬರುವಾಗ ನಿಮ್ಮ ತಲೆಯಲ್ಲಿ ಏನಾದರೂ ಈ ಥರ ಕ್ಯೂರಿಯಾಸಿಟಿ ಆಗ್ತಿರ್ಬೋದು, ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಬಂತು, ಇದೆಲ್ಲ ರೆಸಿಪೀಸ್ಗಳು ಬಂತು, ಸೊ ನೆಕ್ಸ್ಟ್ ಏನು ಬರ್ಬೋದು ಅಂತ ಹೇಳಿ ಒಂದು ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಎಸ್ ಸುಕನ್ಯಾ ಮೇಡಮ್. ಖಂಡಿತ. ಅಂದರೆ ಫಸ್ಟ್ 5 ಸೆಟ್ಸ್ ತುಂಬ ಕಾಂಪಿಟೇಟಿವ್ ಆಗಿದ್ರು. ಒಳ್ಳೊಳ್ಳೆ ರೆಸಿಪೀಸ್ ಇತ್ತು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈಗ ಈ 5 ಸೆಟ್ಸ್ ಹೇಗೆ ಮಾಡ್ತಾರೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಅಲ್ವಾ? ಸೊ ಹಾಗಾದ್ರೆ ತಡ ಮಾಡೋದು ಬೇಡ, ನೆಕ್ಸ್ಟ್ 5 ಕಂಟೆಸ್ಟೆಂಟ್ ಅನ್ನು ಕರೆದ್ಬಿಡು. ಎಸ್ ಪ್ಲೀಸ್. ಎಸ್, ಸೊ ಶಾಲ್ ವಿ ಹ್ಯಾವ್ ದಿ ನೆಕ್ಸ್ಟ್ 5 ಕಂಟೆಸ್ಟೆಂಟ್ಸ್ ಪ್ಲೀಸ್? ಎಸ್. ಹೇಗೆ ಅನಿಸ್ತು ಈಗ ಮೊದಲ ಸುತ್ತಿಗೆ ಆಯ್ಕೆ ಆಗಿದ್ದೀರಾ? ಖಂಡಿತ ಸಂತೋಷ. ಯಾಕೆಂದ್ರೆ ತುಂಬಾ ಜನ ಇದಕ್ಕೆ ಅಪ್ಲೈ ಮಾಡಿರ್ಬೋದು. ಅದರಲ್ಲಿ ಒಂದು 50 ರೆಸಿಪಿ ಸೆಲೆಕ್ಟ್ ಆಗುತ್ತೆ ಅಂತ ಅಂದಾದ್ರೆ ಅಫ್ಕೋರ್ಸ್ ಸಮಥಿಂಗ್ ಡಿಫ್ರೆಂಟ್ ನಮ್ಮ ರೆಸಿಪಿ ಅಂತ ಅಲ್ವಾ? ಎಸ್. ಸೊ ಮೇಡಮ್, 3 ಜಡ್ಜಸ್ಗಳನ್ನು ನೋಡಿದಾಗ ಯಾರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಕ್ಕೆ ಸ್ವಲ್ಪ ಹೆದರಿಕೆ ಅಥವಾ ಕಷ್ಟ ಅಂತ ಅನಿಸುತ್ತಾ, ಕಾಂಪ್ಲಿಕೇಶನ್ ಅಂತ? ಖಂಡಿತ ಅಷ್ಟೊಂದು
ತುಂಬ ರೆಸಿಪೀಸ್ ಮಾಡಿರೋ ಸುದರ್ಶನ್ ಭಟ್ ಅವರಿದ್ದಾರೆ. ಅಫ್ಕೋರ್ಸ್ ಶೆಫ್ ಕೂಡ. ಅವರವರ ವ್ಯೂ ಡಿಫ್ರೆಂಟ್ ಆಗಿರ್ಬೋದು. ಸೊ ಎಲ್ಲರನ್ನು ಮ್ಯಾಚ್ ಮಾಡಬೇಕು ಅಂತಂದ್ರೆ ಖಂಡಿತ ನಾವು ಕಷ್ಟಪಡಬೇಕು ಅಲ್ವಾ? ಓಕೆ. ಅವಲಕ್ಕಿ ಅಂತ ಹೇಳಿದ ತಕ್ಷಣ ಏನ್ ಫಸ್ಟ್ ನಿಮ್ಮ ತಲೆಯಲ್ಲಿ ಬರೋದು? ಅವಲಕ್ಕಿ ಅಂತ ಹೇಳಿದ್ರೆ ನಾವು ಸಣ್ಣದಿರುವಾಗ ಸ್ಕೂಲಿಂದ ಬಂದ ಕೂಡಲೇ ಒಂದು ತೆಂಗಿನಕಾಯಿ ತುರಿದು ಅವಲಕ್ಕಿ ಮಾಡಿ ತಿಂತಿದ್ದೆ ಹಸಿವಿಗೆ. ಅರ್ಜೆಂಟಾಗಿ ಬೇಗ ಮಾಡೋದು ಫಾಸ್ಟ್ ಅಂದರೆ ಇದೇ ಇತ್ತು. ಆದರೆ ಆವಾಗ ಪೇಪರ್ ಅವಲಕ್ಕಿ ಅಂತ ಮಾತ್ರ ಯೂಸ್ ಮಾಡಿ. ಈಗ ದಪ್ಪ ಅವಲಕ್ಕಿ ವೆರೈಟಿ ಅವಲಕ್ಕಿ ಇದೆ. ಟೆನ್ಷನ್ ಮಾಡ್ಲಿಕ್ಕೆ ಇಲ್ಲ. ಸಂತೋಷ್ ರೈಸ್ ಮಿಲ್ಸ್ ಅವರು ಅದಕ್ಕೋಸ್ಕರನೇ ವೆರೈಟಿ ಆಪ್ಷನ್ ಕೊಡ್ತಾ ಇದ್ದಾರೆ ಅವಲಕ್ಕಿಯಲ್ಲಿ. ಖುಷಿಯಾಗಿದೆ. ಅದರಲ್ಲಿ ಕೂಡ ಇನ್ನೋವೇಟಿವ್ ಆಗಿ ಏನ್ ಮಾಡ್ಬೋದು ಅಂತ ಹೇಳಿ ಈ ಪ್ರೋಗ್ರಾಮ್ ಇಂದ ತಿಳಿಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ. ಸೂಪರ್ ಮೇಡಮ್, ವೆಲ್ಕಮ್ ನಮ್ಮ ಅವಲಕ್ಕಿ ಅದ್ಭುತಕ್ಕೆ. ಥ್ಯಾಂಕ್ ಯು. ಓಕೆ, ಫೈನಲಿ ಪ್ರತಿ ಸಲ ಜಡ್ಜಸ್ಗಳು ನಾವೆಲ್ಲರೂ ಹೇಳ್ತಾ ಇದ್ವಿ ಯಾಕೆ ಇನ್ನು ಯಾರೋ ಒಂದು ಮೇಲ್ ಕ್ಯಾಂಡಿಡೇಟ್ ಬರ್ತಾ ಇಲ್ಲ ಅಂತ ಹೇಳಿ. ಸರ್ ಸುದರ್ಶನ್ ಸರ್ ಹೇಳಿ ನಮ್ ಜೊತೆಗೆ. ಸರ್ ನಿಮ್ ತಮ್ಮ ಹೆಸರು? ಹಿತೇಶ್ ಅವರು ಇದ್ದಾರೆ, ಒಂದು ಕಂಟೆಸ್ಟೆಂಟ್. ಖುಷಿ ಆಯ್ತು ತುಂಬಾ. ಅಡಿಗೆ ಕೋಣೆ ಅಂತ ಹೇಳಿದ್ರೆ ಲೇಡೀಸಿಗೆ ಮಾತ್ರ ಇದಾಗಿರೋದು ಅಂತ ಹೇಳಿ 2-3 ಈಗ ನಮ್ಮ ಆದಂತ ಇದರಲ್ಲಿ ಎಲ್ಲದಲ್ಲಿ ಕೂಡ ಲೇಡೀಸ್ ಮಾತ್ರ ಇದ್ದದ್ದು. ಈಗ ಒಬ್ರು ಮೇಲ್ ಕ್ಯಾಂಡಿಡೇಟ್ ಬಂದಿದ್ದಾರೆ, ತುಂಬಾ ಸಂತೋಷ. ಆಲ್ ದಿ ಬೆಸ್ಟ್. ಅವರಕ್ಕಿಂತ ಕೈ ರುಚಿ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಹೇಳ್ತಾರೆ. ಸ್ವಲ್ಪ ಮ್ಯಾನ್ ಪವರ್ಸ್ ತೋರಿಸ್ಲಿಕ್ಕೆ ಅಲ್ವಾ? ಅಲ್ಲ, ಯಾವಾಗ್ಲೂ ಅಡ್ಗೆ ಅಂತ ಹೇಳಿದ ತಕ್ಷಣ ನಳಪಾಕ ಅಂತ ಹೇಳ್ತಾರೆ. ಸೊ ಈಗ ಇದ್ರಲ್ಲಿ ಬರೀ ನಳ ಒಬ್ರೆ. ಎಸ್, ಬಟ್ ಅದರ ಸಜೆಷನ್ಸ್ ಕೊಡ್ಲಿಕ್ಕೆ ಇಬ್ರು ಅಲ್ಲಿ ಇದಾರಲ್ವಾ? ಎಸ್, ತುಂಬಾ ಖುಷಿ ಆಯ್ತು. ಅವಲಕ್ಕಿಯಿಂದ ಒಂದು ಏನಾದ್ರು ಡಿಫ್ರೆಂಟ್ ಆಗಿ ಮಾಡ್ಬೋದಲ್ಲ ಅಂತ. ಸೊ ಫುಲ್ ಪ್ರಿಪೇರ್ ಇದ್ದೀರಾ? ಏನಿದೆ. ಎಸ್ ಮೇಡಮ್. ಚೆನ್ನಾಗಿದೆ, ಖುಷಿ ಆಗುತ್ತೆ. ಮತ್ತೆ ಅವಲಕ್ಕಿಯಲ್ಲಿ ವೆರೈಟೀಸ್ ಎಲ್ಲ ಮಾಡ್ಬೋದು, ತಿಂಡಿ ಎಲ್ಲ. ನಾವು ಒಂದು ಸ್ಪೆಷಲ್ ಆಗಿ ಇಲ್ಲಿ ಒಂದು ಮಾಡಿ ತೋರಿಸಿ, ಒಂದು ನಮ್ಮ ಕೈ ಚಳಕನ್ನು ಒಂದು ತೋರಿಸುವ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಸೂಪರ್, ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಸೊ ಈ ಅವಲಕ್ಕಿ ಅದ್ಭುತ ಅಂತ ಹೇಳಿ ರಿಯಾಲಿಟಿ ಶೋ ಬರ್ತಾ ಇದೆ ಅಂತ ಹೇಳಾಗ ಹೇಗೆ ಅನಿಸ್ತು ತಮಗೆ? ತುಂಬಾ ಖುಷಿ ಆಯಿತು, ಹೊಸ ಅನುಭವ, ಹೊಸ ಚಾನ್ಸ್ ಕೂಡ ನಮಗೆ. ಸೊ ಸೆಲೆಕ್ಟ್ ಆಗಿದ್ದೀರಾ, ಫಸ್ಟ್ ರೌಂಡಿಗೆ ರೆಡಿ ಆಗಿದ್ದೀರಾ. ಸೂಪರ್. ಎನಿವೆ, ಸೊ ನಿಮ್ಗೆ ಗೊತ್ತೇ ಇದೆ ಈ ನಮ್ಮ ಕಾಂಪಿಟೇಷನ್, ಈ ಒಂದು ಸ್ಪರ್ಧೆಯ ಸಿಂಪಲ್ ರೂಲ್. ಅವಲಕ್ಕಿ ಮುಖ್ಯವಾದಂತಹ ಸಾಮಗ್ರಿ. 20 ನಿಮಿಷ ಅಷ್ಟೇ. 20 ನಿಮಿಷದಲ್ಲಿ ನಿಮ್ಮ ಪ್ರೆಸೆಂಟೇಷನ್ ತನಕನೂ ಕಂಪ್ಲೀಟ್ ಆಗಬೇಕಾಗುತ್ತೆ. ಓಕೆ, ಸೊ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ತಮ್ಮ ಪೊಸಿಷನ್ಸ್ ತಗೊಳ್ಳಿ. ಎಸ್, ಸೊ ಕಂಟೆಸ್ಟೆಂಟ್ಸ್ ಗಳಿಗೆ ಎಲ್ರಿಗೂ ಕೂಡ 20 ನಿಮಿಷ ಇದೆ. ಸೊ ನಿಮ್ಮ ಈ ಸ್ಪರ್ಧೆಯ ಟೈಮ್ ಸ್ಟಾರ್ಟ್ ಆಗುತ್ತೆ ಇನ್ 3, 2, 1 ಗೋ. ಕಮ್ ಆನ್, ಆಲ್ ದ ಬೆಸ್ಟ್. ಸೊ ಎಲ್ಲರೂ ಅವರವರ ಕಾನ್ಸಂಟ್ರೇಟ್ ಅಲ್ಲಿ ಒಂದೊಂದು ಖಾದ್ಯ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಬಟ್ ನಿಮಗೆ ಟೈಮ್ ಕೂಡ ಅಷ್ಟೇ ಸ್ಕ್ರೀನ್ ಮೇಲೆ ಇರುತ್ತೆ. ಆಲ್ರೆಡಿ ಶುರುವಾಗಿ 2 ನಿಮಿಷ ಮುಗಿತಾ ಬರ್ತಾನೂ ಇದೆ. ಸೊ ಕ್ವಿಕ್ ಇರಬೇಕು, ಟೇಸ್ಟಿ ಆಗಿರಬೇಕು, ಪ್ರೆಸೆಂಟೇಷನ್ ಕೂಡ ಆಗಬೇಕು. ಮೇಡಮ್, ಈ ಸೊಪ್ಪು ಎಲ್ಲ ತಕೊಂಡು ಬಂದಿದ್ದೀರಾ? ಇದು ಹಾಕೊಂಡು ಏನು ಮಾಡ್ತಾರೆ? ಮಾಡಿ ವಡ ಮಾಡ್ತಾ ಇದ್ದೀರಾ? ಓಕೆ. ಸೊ ಇದರಲ್ಲಿ ವಡ ನೀವು ಅವಲಕ್ಕಿ ಅದರಲ್ಲಿ ಮೇಜರಾ? ಸರ್ ತಾವೇನು ಮಾಡ್ತಾ ಇದ್ದೀರಾ? ಬರ್ಫಿ ಮಾಡ್ತಿದ್ದಾರೆ. ಬರ್ಫಿ, ಓಕೆ. ಮೇಡಮ್, ತಾವೇನು ಖಾರದ ಐಟಮ್ ಮಾಡೋ ಥರ ಕಾಣ್ತಾ ಇದೆ. ಇಲ್ಲ ಸರ್, ಅವಲಕ್ಕಿ ಪೋಹ ಅಂತ ಹೇಳ್ಬಿಟ್ಟು ಇದೊಂಥರ ಬೇರೆ ಥರನೇ ಸ್ಪೆಷಲ್ ಥರ. ಬೇರೆ ಥರನೇ ಸ್ಪೆಷಲ್. ಓಕೆ, ಮಾಡೋಣ ಅಂತ. ಖಾರನ ಇದು? ಅಲ್ಲ, ಸ್ವೀಟ್ಗೂ ಅಲ್ಲ, ಖಾರನೂ ಅಲ್ಲ. ಎಲ್ಲ ಬ್ಯಾಲೆನ್ಸ್ ಆಗಿರೋದು. ಸೂಪರ್. ಓಕೆ. ಸೊ ಟೈಮ್ ಸಾಕಾಗುತ್ತೆ ತಮಗೆ? ಸಾಕಾಗುತ್ತೆ. ಓಕೆ, ಸೂಪರ್. ಅಲ್ಲ, ನೀವು ಆಗಲ್ಲ ಅಂತ ಹೇಳಿದ್ರು ಏನು ಮಾಡ್ಲಿಕ್ಕೂ ಆಗಲ್ಲ. ಆಗುತ್ತೆ. ಓಕೆ, ಆಗುತ್ತೆ. ಆಲ್ ದ ಬೆಸ್ಟ್ ಮೇಡಮ್. ಓಕೆ. ಈ ಕಡೆಯಿಂದ ನನ್ಗನಿಸುತ್ತೆ ಈ ಕಾರ್ನರ್ ಅಲ್ಲಿ ಯಾವಾಗ್ಲೂ ಏನೋ ಒಂದು ಪ್ಲಸ್ ಪಾಯಿಂಟ್ ಇದೆಯಾ ಅಥವಾ ಒಂಥರ ಏನೋ ಒಂದು ಮಜಾ ಇರುತ್ತೆ. ಇಲ್ಲಿ ಬಂದಾಗ ಒಂಥರದ್ದು ಬೇರೆನೇ ಅರೋಮಾ, ಚೆನ್ನಾಗಿರುವಂಥದ್ದು ಏನಾದ್ರು ಒಂದು ಸ್ಪೆಷಲ್ ಆಗಿ ಆಗ್ತಾ ಇರುತ್ತೆ. ಈ ಕಾರ್ನರ್ ಸಮಥಿಂಗ್ ಸ್ಪೆಷಲ್ ಯಾವಾಗಲೂ. ಅವಲಕ್ಕಿದೊಂದು ಸ್ಪೆಷಲ್ ಕಾರ್ನರ್ ಇದೆ. ಎಸ್ ಮೇಡಮ್, ಏನ್ ಮಾಡ್ತಾ ಇದ್ದೀರಾ ತಾವು? ಡ್ರೈ ಫ್ರೂಟ್ ಲಡ್ಡು. ಹಾ, ನಾ ಹೇಳಿಲ್ವಾ ಈ ಕಾರ್ನರ್ ಮತ್ತು ಆ ಕಾರ್ನರ್ಗೆ ಜಾಸ್ತಿ ಲಿಂಕ್ ಇರುವಂಥದ್ದು. ಮೇಡಮ್, ತಾವೇನ್ ಮಾಡ್ತಾ ಇರೋದು? ನಾನು ಅಡೆ ದೋಸೆ ಮಾಡ್ತಾ ಇದ್ದೀನಿ. ಏನು? ಅವಲಕ್ಕಿ ಅಡೆ ದೋಸೆ. ಇದು ಎಸ್ಪೆಷಲಿ
ತಮಿಳ್ನಾಡು ಸ್ಟೈಲ್ ಅಡುಗೆ ಇದು. ತಮಿಳ್ನಾಡಲ್ಲಿ ಅಡೆ ದೋಸೆ ತುಂಬ ವಿಧದಲ್ಲಿ ಮಾಡ್ತಾರೆ. ಏನಿದ್ರ ಹೆಸರು ಹೇಳಿದ್ರಿ? ಅಡೆ ದೋಸೆ. ಅಡೆ ದೋಸೆ. ಸುದರ್ಶನ್ ಅವ್ರ ಹತ್ರ ಒಂದು ಕೇಳಿಕ್ಕಿದ್ದು, ಇದೇ ಥರ ಪ್ರೆಸೆಂಟೇಷನ್ ವೈಸ್ ಬಂದಾಗ ಕೆಲವರಿಗೆ ಟೇಸ್ಟ್ ಇಷ್ಟಕ್ಕಿಂತ ಫಸ್ಟ್ ನಮಗೆ ಅದಕ್ಕೆ ಇನ್ವೈಟ್ ಕೊಡುವಂಥದ್ದು ಪ್ರೆಸೆಂಟೇಷನ್ ಅಲ್ವಾ? ಸೊ ಹಾಗಿರುವಾಗ ತಮ್ಮ ಒಂದು ಪ್ರೆಸೆಂಟೇಷನ್ ಶೈಲಿ ಆಗಿರ್ಬೋದು ಅಥವಾ ಸುಕನ್ಯಾ ಮೇಡಮ್ ಅವರು ತಾವು ನೋಡಿದಂಥ ಒಂದು ಪ್ರೆಸೆಂಟೇಷನ್ ಯಾಕೆ ಅದೊಂದು ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಹೇಳಿ ಪ್ರೆಸೆಂಟೇಷನ್ ಅಂತ ಹೇಳುವಂಥದ್ದು ಇಲ್ಲ ಇದ್ರೆ ಅದು ಸುಮ್ಮನೆ ಒಂದು ನಿಶಬ್ದ ಆಗಿ ಬಿಡ್ತದೆ ಮಾಡುವಂಥ ಐಟಮ್. ನಾವೀಗ ಅದಕ್ಕೆ ಮಾತಾಡಿಕೊಂಡು ಅದರ ಬಗ್ಗೆ ಇರುವಂಥ ವಿಶೇಷವನ್ನು ಹೇಳಿಕೊಂಡು ಈಗ ನೋಡುವವರಿಗಾದರೂ ಕೂಡ ಅದರ ರುಚಿಯ ಬಗ್ಗೆ ಅದರ ವಿಶೇಷದ ಬಗ್ಗೆ ಗೊತ್ತಾಗಬೇಕು, ಯಾಕೆ ಇದನ್ನು ಮಾಡಬೇಕು. ಈಗ ಅವಲಕ್ಕಿ ಅಂತೇಳಿ ಉಂಟು ಅಂತೇಳಿ ಆದರೆ ಅವಲಕ್ಕಿಯಲ್ಲಿ ಹಲವು ಬಗೆಗಳನ್ನು ಯಾಕಾಗಿ ಮಾಡ್ಬೋದು, ಇಂಥದ್ದನ್ನೆಲ್ಲ ಮಾಡ್ಬೋದು ಅಂತೇಳಿ ಗೊತ್ತಾಗಬೇಕು ಅಂತೇಳಿ ಅದಕ್ಕೆ ಪ್ರೆಸೆಂಟೇಷನ್ ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್. ಅದೇ ರೀತಿಯಲ್ಲಿ ಇಲ್ಲಿಗ ನಮಗೆ ಕಾಣ್ತಾ ಉಂಟು ಅವರ ಪ್ರೆಸೆಂಟೇಷನ್. ಈಗ ಇಟ್ಟು ಅದನ್ನು ಚಂದ ಮಾಡುವಂಥದ್ದು ಕೂಡ ಒಂದು ಪ್ರೆಸೆಂಟೇಷನ್. ಯಾವಾಗಲೂ ಅಪಿಯರೆನ್ಸ್ ಫಸ್ಟ್, ಕಣ್ಣಿಗೆ ಫಸ್ಟ್ ಮೊದಲು ನೀಡಬೇಕು ಅಲ್ವಾ? ನೋಡುವಾಗ ಅದು ತುಂಬ ಚಂದ ಕಂಡ್ರೆ ನಾವು ಇಮಿಡಿಯೇಟ್ ನಾವು ಅದನ್ನು ಅಲ್ಲಿ ಅರ್ಧ ಹೊಟ್ಟೆ ತುಂಬಿರ್ತೇವೆ. ತಿನ್ನುವಾಗ ಅದರ ಟೇಸ್ಟ್ ಆವಾಗ ಅದನ್ನು ಎನ್ಹಾನ್ಸ್ ನಾವು ನೋಡ್ಕೊಂಡು ಹೋಗ್ತೇವೆ. ಹಾಗೆ ನೀವು ಪ್ಲೇನ್ ಆಗಿ ಸರ್ವ್ ಮಾಡಿ ಕೊಟ್ಟರೆ ಬೇಡಪ್ಪ ಅಂತ ಫಸ್ಟ್ ಅಲ್ಲೇ ನಾವು ಅಲ್ಲಿ ಡಿಸಿಷನ್ ತಗೊಂಡಾಯ್ತು. ಇಂಪ್ರೆಷನ್ ಡೌನ್ ಆಗುತ್ತೆ ಯಾವಾಗಲೂ ಅಷ್ಟೇ. ಸೊ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಸೊ ನೀವು ನೋಡುವಾಗ ಅದು ಖುಷಿ ಆದ್ರೆ ತನ್ನಷ್ಟಕ್ಕೆ ತಿನ್ನಿ. ಸೊ ಹಾಗಿರುವಾಗ ಫಸ್ಟ್ ಅದನ್ನು ನೋಡಿದಾಗ ಮನಸ್ಸಿಗೆ ಅದೊಂದು ಒಂಥರ ಆಮಂತ್ರಣ ಕೊಡಬೇಕು, ತಿನ್ನು ಅಂತ ಹೇಳಿ ಅಲ್ವಾ? ಸೊ ಇದು ಜಾಸ್ತಿಯಾಗಿ ಕೆಫೆ ಕ್ರೂಸ್ ಲೈನ್ಸ್ ಗಳಲ್ಲೂ ಕೂಡ ಅಷ್ಟೇ ಅಲ್ವಾ ಸರ್? ಅದಕ್ಕೆ ಏನಾದ್ರು ಸಪರೇಟ್ ಕೋರ್ಸ್ ಏನಾದ್ರು ಇದೆಯಾ? ಅಂದ್ರೆ ಪ್ರೆಸೆಂಟೇಷನ್ ಬಗ್ಗೆನೇ ಸಬ್ಜೆಕ್ಟ್ ಏನಾದ್ರು ಇದೆಯಾ? ಓಪನ್ ಕೋರ್ಸಸ್ ಉಪ್ಪುಂಡು ಅದೇ. ಸೊ ಇಂಚೆಂಚ ಕಲ್ಪನೆ ಪ್ರಾಕ್ಟಿಕಲಿ ಹೆಚ್ಚಾಗಿ ನೀವು ರೆಸ್ಟೋರೆಂಟ್ಸ್ಗೆ ಹೋದಾಗ ಫಸ್ಟ್ ನೀವು ಏನು ಮಾಡ್ತೀರಿ, ನಿಮಗೆ ಒಟ್ಟಲ್ಲಿ ಹಾಗೆ ಅಲ್ಲಿ ಮಾಡಿದ್ರು ಬಾಣಲ್ಲಿ ತಂದೊಂದು ತೆಗೆದು ಹೀಗೆ ಕೊಟ್ಟರೆ ನೀವು ತಿಂತೀರಾ? ನೋಡುವಾಗ ನಿಮಗೆ ಅದು ಫುಲ್ ತುಂಬ ಚಂದ ಕಾಣಬೇಕು, ಆವಾಗ ನಿಮ್ಗೆ ಖುಷಿ ಆಗ್ತದೆ. ಈಗ ಎಲ್ಲ ಅದೊಂದು ಟ್ರೆಂಡ್ ಕೂಡ ಇದೆ, ತಿನ್ನುವ ಮೊದಲೆಲ್ಲ ಫೋಟೋ ತೆಗೆಯುವುದು. ಚಂದ ಇಲ್ಲಾಂದ್ರೆ ಫೋಟೋ ತೆಗಿತಾರೆ ಖಂಡಿತ. ಯಾರು ಮನೆಯಲ್ಲಿ ಅಮ್ಮ ತಟ್ಟೆಯಲ್ಲಿ ಎಲ್ಲ ಒಂದೇ ತಟ್ಟೆಯಲ್ಲಿ ಹಾಕಿಬಿಟ್ರೆ ತೆಗಿತೀರಾ? ಯಾರು ಅದು ಅಪರೂಪವಾಗಿ ಎಲ್ಲಾದ್ರೂ ನಾನೇ ಮ್ಯಾಗಿ ಮಾಡಿದ್ರೆ ಮಾತ್ರ ತೆಗೆದು ನಾನು ಸ್ಟೇಟಸ್ ಸ್ಟೋರಿ ಹಾಕಿದ ಅಂತದ್ದು ಯಾರು ಹಾಕ್ಲಿಕ್ಕೆ ಹೋಗಲ್ಲ ಅಲ್ವಾ? ಹಾಗಿರುವಾಗ ಪ್ರೆಸೆಂಟೇಷನ್ ಅಷ್ಟೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಸ್. ಸೊ ಕೊನೆಯ 8.5 ನಿಮಿಷ ಇದೆ, 8.5 minutes. ಒಂದಂತೂ ನಾನು ಅಬ್ಸರ್ವ್ ಮಾಡಿದೆ ಅಂತ ಹೇಳಿದ್ರೆ, ಸೊ ಮೇಡಮ್ನ ಕಷ್ಟ ಗೊತ್ತಾಗ್ತದೆ, ಆ ಬಿಸಿಯಲ್ಲೇ ಮತ್ತೆ ಪುನಃ ಕೈಯಲ್ಲಿ ಉಂಡೆ ಕಟ್ಟಬೇಕಲ್ಲ ಅಂತ ಹೇಳಿ ಅಲ್ವಾ ಮೇಡಮ್? ಅದೇ ಇರೋದು ಕಾಂಪಿಟೇಷನ್ ಟಾಸ್ಕ್ ಅಲ್ವಾ? ಬಟ್ ಆಲ್ಮೋಸ್ಟ್ ಆಗ್ತಾ ಬಂತು ತಮ್ಮದು ಅಲ್ವಾ? ಆಯ್ತಾ ಮೇಡಮ್? ನೋಡ ಒಮ್ಮೆ ಸೂಪರ್, ಈ ಕಡೆ ಕೊಡಿ ನೋಡ. ಹಾ ನೋಡಿ, ಆಲ್ರೆಡಿ ಮೇಡಮ್ ಅವರು ಇನ್ನೂ 5 ನಿಮಿಷ ಬಾಕಿ ಇದೆ, 5.5 ನಿಮಿಷ ಬಾಕಿ ಇದೆ. ಏನ್ ಮೇಡಮ್ ಇದು? ಪೋಹಾ ಚಾಟ್ಸ್ ಅಂತ. ಪೋಹಾ ಚಾಟ್ಸ್. ಓಕೆ, ಪೋಹಾ ಚಾಟ್ಸ್ ಫುಲ್ ರೋಸ್ಟೆಡ್ ಅಲ್ವಾ? ಸೊ ಇದು ಶಾಲೋ ಫ್ರೈ ಮಾಡಿದ್ದೀರಾ, ಸೂಪರ್, ನೈಸ್. ಎನಿವೆ, ಸೊ ಉಳಿದ 5 ನಿಮಿಷದಲ್ಲಿ ಇನ್ನೂ ಏನಾದ್ರು ತಗೊಂಡು ಬಂದು ಇಮಿಡಿಯೇಟ್ಲಿ ಮಾಡ್ಬೋದು ಬೇಕಾದ್ರೆ ಏನಾದ್ರು? ಇಲ್ಲ ಸರ್. ಸೊ ಜಟ್ಪಟ್ ಹೋಗೋದಾದ್ರೆ ನಮ್ದು ಸಾಯಿ ಓಷನ್ ಮಾರ್ಟ್ ಇದೆ, ಹೋಗಿ ಬರ್ಬೋದು ಬೇಕಾದ್ರೆ. ಆ ಮೇಡಮ್ ತಿಳಿದಿ ಒಬ್ಬ ಇದರಲ್ಲೇ ನಂಗೆ ಸ್ಟ್ರೆಸ್ ಫ್ರೀ ಆಗಿ ಸಾಕು ಅಂತ ಹೇಳಿ. ಹಾಗಲ್ಲ ಸರ್, ಇದು ಟೈಮ್ ಸಾಕಾಗೋದಿಲ್ಲ ಅಲ್ವಾ? ತೊಂದರೆ ಇಲ್ಲ ಮೇಡಮ್, ಇದಿಷ್ಟು ಮಾಡಿದ್ರಲ್ವಾ? ಏನಿವೆ ನೋಡೋ ಏನಾಗುತ್ತೆ ಅಂತ. ಆಲ್ಮೋಸ್ಟ್ ಎಲ್ಲರೂ
ಪ್ರೆಸೆಂಟೇಷನ್ ಸ್ಟೇಜಲ್ಲಿ ಇದ್ದಾರೆ. ಮೇಡಮ್ ತಮ್ದಾಗ್ತಾ ಬಂತ? ಈ ಥರ ದೂರದಿಂದ ನೋಡಿದಾಗ ಇದೊಂಥರ ಆಮ್ಲೆಟ್ ಥರ ಕಾಣುತ್ತೆ, ಬಟ್ ಅವಲಕ್ಕಿಯಿಂದ ಅಲ್ವಾ, ವೆಜ್ ಆಮ್ಲೆಟ್ ಥರ. ಓಕೆ, ಸೂಪರ್. ಬಟ್ ಕಂಪ್ಲೀಟ್ ಇದು ರೋಸ್ಟ್ ಆದಾಗ ಹೀಗೆ ಬರುತ್ತೆ ಅಲ್ವಾ ಮೇಡಮ್? ನೈಸ್, ವೆರಿ ನೈಸ್. ಸೀರಿಯಸ್ಲಿ ಈ ಥರ ಲುಕ್ ನೋಡಿದಾಗ ಆಮ್ಲೆಟ್ ಥರನೇ ಕಾಣುತ್ತೆ ಅಲ್ವಾ? ಬಟ್ ಚೆನ್ನಾಗಿದೆ ಮೇಡಮ್. ನೀವು ಇದು ಇದರ ಅರೋಮಾ ಹೇಳ್ತಾ ಇದೆ, ಇದರಲ್ಲಿರುವಂತಹ ಟೊಮ್ಯಾಟೊ, ಆ ಕೊರಿಯಾಂಡರ್ ಲೀವ್ಸ್ ಎಲ್ಲ ಕರೆಕ್ಟ್ ರೋಸ್ಟ್ ಆಗಿದೆ ಅಂತ ಹೇಳಿ ನೋಡಿದಾಗ ತಿನ್ಬೇಕು ಅಂತ ಅನ್ನಿಸ್ಬೇಕು. ಅದೇ ನಮ್ಮ ಜಡ್ಜಸ್ ಹೇಳಿದ್ದು. ಜೊತೆಗೆ ಅದರ ಅರೋಮಾ ಇರ್ತಲ್ಲ, ಇನ್ನು ತಿಂದೇ ಬಿಡುವಂತ ಆಗುತ್ತೆ ಅಲ್ವಾ? ಜಡ್ಜ್ಮೆಂಟಿಗೆ ಆಮೇಲೆ ಕೊಡೋದಾ? ಖಂಡಿತ ಅಲ್ಲ, ನಾನು ಈಗ ಮತ್ತೆ ಫೇಲ್ ಮಾಡ್ಬಿಟ್ರಿ. ಓಕೆ, ಸೊ ಹಿತೇಶ್ ಅವರು ಕಂಪ್ಲೀಟ್ ಆದಾಗೆ ಕಾಣುತ್ತೆ, ಆಯ್ತಾ? ಅದು ಬರ್ಫಿ ತಣ್ಣಗಾಗ್ಬೇಕಾ ಹೇಗೆ? ಗಟ್ಟಿ ಆಗ್ಬೇಕಂದ್ರೆ ಸ್ವಲ್ಪ ತಣ್ಣಗಾಗ್ಬೇಕಲ್ವಾ? ಓಕೆ, ಬಟ್ ನಿಮ್ದು ಕೆಲಸ ಇದೆಲ್ಲ ಪ್ರೆಸೆಂಟೇಷನ್ ಎಲ್ಲವೂ ಆಗಿದೆ. ಸೂಪರ್. ಹೇಗೆ ಅನಿಸ್ತು? ಖುಷಿ ಅನಿಸ್ತು? ಟೆನ್ಸ್ಟ್ ಅಂತ ಅನಿಸ್ತಾ? ಇಲ್ಲ, ಆರಾಮ್ಸೆ ಮಾಡಿದ್ವಿ. ಓಕೆ, ಸೊ ಬೈ ಪ್ರೊಫೆಷನಲ್ ಏನು ಮಾಡ್ತಾ ಇದ್ದೀವಿ? ಓಕೆ, ಸೊ ಹೇಗೆ ಗೊತ್ತಾಯ್ತದ ಅವಲಕ್ಕಿ ಅದ್ಭುತ ಈ ಥರ? ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಬಂದ್ರಿ. ಎನಿವೆ, ಗುಡ್ ಸ್ಪಿರಿಟ್. ನೋಡುವ. ಸೊ ಕಡೆಯ 2.5 ನಿಮಿಷ ಇದೆ, 2.5 ಮಿನಿಟ್ಸ್. ಎಲ್ಲರೂ ಈಗ ನಿಮ್ಗೆ ಸ್ವಲ್ಪ ಬೇರೆ ಬೇರೆ ಕಂಟೆಸ್ಟೆಂಟ್ಗಳ ಮುಖ ಎಲ್ಲ ನೋಡ್ಕೊಳ್ಬೋದು. ಅಲ್ಲಿ ಬೇಯುವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತೆಲ್ಲ ನೋಡ್ಕೊಳ್ಬೋದು, ತೊಂದರೆ ಇಲ್ಲ. ಮೇಡಮ್, ನೀವು ಎಣ್ಣೆಯಲ್ಲೇ ಬಿಟ್ಟಿದ್ದೀರಾ ಅಲ್ವಾ? ಸೂಪರ್. ಇದು ಮನೇಲಿ ಟ್ರೈ ಮಾಡಿದ್ರಾ ಮೇಡಮ್? ಹೇಗಾಯಿತು ಅಲ್ಲಿದು ರಿಸಲ್ಟ್? ಚೆನ್ನಾಗಿತ್ತು ರಿಸಲ್ಟ್. ಓಕೆ, ಮಕ್ಕಳೇನಂದ್ರು? ಚೆನ್ನಾಗಿತ್ತು. ಸೂಪರ್. ಸೊ ಲಾಸ್ಟ್ 2 ಮಿನಿಟ್ಸಲ್ಲಿ ಇಬ್ಬರು ಕಂಟೆಸ್ಟೆಂಟ್ಸ್ಗಳದ್ದು ಡನ್. ಸೊ ಮೇಡಮ್ ಕೂಡ ಆಲ್ಮೋಸ್ಟ್ ಡನ್. ಆಯ್ತಾ ಮೇಡಮ್? ಏನ್ ಪ್ರೆಸೆಂಟೇಷನ್ ಅಪ್ಪ ಇದು ನೀವೇ ಮಾಡಿದ? ಸೂಪರ್, ನೈಸ್. ಸೊ ಜಡ್ಜಸ್ಗಳಿಗಂತೂ ರಿಯಲಿ ಈ ರೌಂಡಲ್ಲಿರುವಂತಹ ಎಲ್ಲ ಕಂಟೆಸ್ಟೆಂಟ್ಗಳು ಒಂದಕ್ಕಿಂತ ಒಂದು ಬೆಸ್ಟ್. ಪ್ರೆಸೆಂಟೇಷನ್ ವೈಸ್ ಆಗಿರ್ಬೋದು, ಟೇಸ್ಟ್ ವೈಸ್ ಆಗಿರ್ಬೋದು, ಆ್ಯಂಡ್ ರೆಸಿಪಿ ಕೂಡ ಯಾವುದು ಒಂದಕ್ಕೊಂದು ಕಂಪೇರೇ ಇಲ್ಲ, ಬೇರೆ ಬೇರೆನೇ ಇರೋದು. ಸೊ ಶೆಫ್ ಮಿಥುನ್ ಏನು ಹೇಳ್ತೀರಾ? ಏನು ಎಕ್ಸ್ಪೆಕ್ಟೇಷನ್, ಏನು ಓಡ್ತಾ ಇದೆ ನಿಮ್ಮ ತಲೆಯಲ್ಲಿ? ಎಲ್ಲ ಕರೆಕ್ಟಾಗಿ ಒಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು? ಟಫ್ ಕಾಂಪಿಟೇಷನ್ ಇದೆ. ಟಫ್ ಇರ್ಬೋದಲ್ವಾ? ಎಸ್, ನೋಡುವ. ಸೊ ಲಾಸ್ಟ್ 1.5 ನಿಮಿಷ, ಫೈನಲ್ 1.5 ಮಿನಿಟ್ಸ್. ಆಲ್ಮೋಸ್ಟ್ ನಿಮ್ಮ ಟೈಮ್ ಮುಗಿತಾ ಬರ್ತಾ ಇದೆ. ಲಾಸ್ಟ್ 15 ಸೆಕೆಂಡ್ಸ್. ಮೇಡಮ್ ತಮ್ದಾಯ್ತು. ಸೂಪರ್. ಲಾಸ್ಟ್ ಇರುವಂಥದ್ದು 10 ಸೆಕೆಂಡ್ಗಳಷ್ಟೇ ನನಗನ್ನಿಸುತ್ತೆ. 10, 9, 8, 7, 6, 5, 4, 3, 2, 1 ಸ್ಟಾಪ್. ಓಕೆ, ಪರ್ಫೆಕ್ಟ್ ಟೈಮಲ್ಲಿ ಮುಗಿಸಿದ್ರಲ್ವ ಮೇಡಮ್? ಗಡಿಬಿಡಿ ಅಂತ ಅನಿಸ್ತಾ? ಗಡಿಬಿಡಿ ಅಂತ ಟೈಮಲ್ಲಿ ನಾನು ನಿಮಗೆ ಮೊದಲೇ ಹೇಳುವಂತ ಇದ್ದೆ, ನೀವು ಪ್ರಿಪೇರ್ ಮಾಡುವಾಗ ಎಣ್ಣೆ ಇಟ್ಕೊಂಡು ಬಿಡಿ ಅಂತ ಹೇಳಿ. ಸ್ಲೋ ಅಲ್ಲಿ ಇಟ್ಟಿದ್ರಾ? ಬಟ್ ಎನಿವೆ ಈಗ ಆಯ್ತಲ್ಲ, ಮುಗಿತಲ್ವ, ಬಿಡಿ, ರಿಲ್ಯಾಕ್ಸ್ ಆಗಿ. ಎಸ್, ಎನಿವೆ ಎಲ್ಲರದು ಕಂಪ್ಲೀಟ್ ಎಲ್ಲ ರೆಸಿಪೀಸ್ಗಳು ಫಿನಿಶ್ ಆಗಿದೆ. ಗುಡ್, ಕಂಗ್ರ್ಯಾಚುಲೇಷನ್ಸ್. ಜೋರಾದ ಚಪ್ಪಾಳೆ ಕೊಡೋ ಎಲ್ಲ ಕಂಟೆಸ್ಟೆಂಟ್ಸ್ಗೆ. ಸೊ ನಾವ್ ಇಟ್ಸ್ ಅ ಟೈಮ್ ಫಾರ್ ದ ಜಡ್ಜ್ಮೆಂಟ್. ಸೊ ನಮ್ಮ ತೀರ್ಪುಗಾರರು ಏನು ಹೇಳ್ತಾರಂತ ನೋಡೋದು. ಓಕೆ, ಎಸ್. ವೀಕ್ಷಕರೇ, ನಮ್ಮ ಎಲ್ಲಾ ಕಂಟೆಸ್ಟೆಂಟ್ಗಳು ಅವಲಕ್ಕಿಯಲ್ಲಿ ಈಗಲೇ ಕೊಟ್ಟ 20 ನಿಮಿಷದಲ್ಲಿ ನನಗನ್ನಿಸುತ್ತೆ ಕಳೆದ ಎಲ್ಲ ಸೆಟ್ಗಳಲ್ಲಿ, ಎಪಿಸೋಡ್ಸ್ಗಳಲ್ಲಿ ಎಲ್ಲರೂ ಕೂಡ ಸ್ವಲ್ಪ ಟೈಮ್ ಆಚೆ ಆಗಿದೆ. ಆದರೆ ಇದರಲ್ಲಿ ಆದಷ್ಟು ಜನರು 2 ನಿಮಿಷ, 1 ನಿಮಿಷ, 3 ನಿಮಿಷ ಮುಂಚೆನೇ ಮುಗಿಸಿದ್ದೀರಾ. ಸೊ ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಅದಕ್ಕೆ ಇನ್ನೊಂದು ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಅಲ್ವಾ? ವೆರಿ ಗುಡ್. ಏನೇ ಆಗಲಿ, ಈಗ ಜಡ್ಜಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಅದರ ಟೇಸ್ಟ್ ನೋಡಿದ್ರ ಮುಖಾಂತರ. ಓಕೆ, ಸೊ ಜಡ್ಜ್ಮೆಂಟಿಗೆ. ಸೊ ಮೇಡಮ್ ಪ್ಲೀಸ್ ತಮ್ಮ ರೆಸಿಪಿಯನ್ನು. ಚೆನ್ನಾಗಿ ಬಂದಿದೆ. ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಸೊ ಆ ವಡೆದು ಔಟರ್ ಲೇಯರ್ ಸ್ವಲ್ಪ ಕ್ರಿಸ್ಪಿ ಅನ್ಸಿದ್ರೆ ತುಂಬ ಖುಷಿ ಅನ್ಸುತ್ತೆ. ಬಟ್ ಚೆನ್ನಾಗಿದೆ. ಸೂಪರ್. ಸುದರ್ಶನ್ ಅವರು ಒಳ್ಳೆಯ ಒಂದು ಪ್ರಯೋಗ, ಯಾರಿಗಾದರೂ ಮಾಡ್ಬೋದು. ಅವರಿಗೆ ಸ್ವಲ್ಪ ಟೈಮ್ ಇನ್ನೂ ಸಿಕ್ಕಿದ್ರೆ ಅವರು ಜಾಸ್ತಿ ಅದನ್ನು ಕ್ರಿಸ್ಪಿ ಮಾಡ್ತಿದ್ರು.
ಸ್ವಲ್ಪ ಸಮಯದ ಅಭಾವದಿಂದಾಗಿ ಹಾಗೆ ಮಾಡಿದ್ದಾರೆ ಕಾಣ್ತದೆ. ಯಾರಿಗಾದರೂ ಟ್ರೈ ಮಾಡುವಾಗಿರುವಂಥ ರೆಸಿಪಿ, ಯಾವುದೇ ರೀತಿಯಲ್ಲಿ ಹೆಲ್ತಿಗೆ ಆಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಬರಲಿಕ್ಕಿಲ್ಲ. ಅವಲಕ್ಕಿ ಒಳ್ಳೆ ಎದ್ದು ಕೊಡ್ತಾ ಉಂಟು. ಅದರ ಜೊತೆಗೆ ಅವರು ಕೊತ್ತಂಬರಿ ಸೊಪ್ಪು ಅಂತ ಇದೆಲ್ಲ ಹಾಕಿದ್ದಾರೆ, ಫ್ಲೇವರ್ ಆಗಿ ಕರೆಕ್ಟಾಗಿ. ಸೂಪರ್. ಎಸ್. ಸೊ ಏನು ಅನ್ನಿಸ್ತು ಮೇಡಮ್? ಖುಷಿ ಆಯ್ತಲ್ವಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್. ಸೊ ಮೇಡಮ್ ಹೇಳಿದ್ರಿ ತಮಿಳ್ನಾಡು ಶೈಲಿಯಲ್ಲಿ ಈ ಥರ ಎಲ್ಲ ಬರುತ್ತೆ ಅಂತ ಹೇಳಿ. ಸೊ ನನಗೂ ಕ್ಯೂರಿಯಾಸಿಟಿ ಕೊಟ್ಟಿದ್ದೀರಾ. ಜಡ್ಜಸ್ಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಮೇಡಮ್. ಇದು ಅವಲಕ್ಕಿ ಅಡೈ ದೋಸೆ. ಓಕೆ. ಮಿಥುನ್ ಸರ್ ಪನ್ಲೆ ಒಂಚೂರು ಕುಕ್ आवडीತಿಲ್ಲ, ಕುಕ್ ಆಗುತ್ತೆ ಒಂಚೂರು. ಸೊ ಒಂಚೂರು ರಾ ಫೀಲ್ ಆಗುಂಡೆ. ಓಕೆ. ಟೇಸ್ಟ್ ವೈಸ್ ಇಸ್ ಗುಡ್. ಸೊ ರೆಸ್ಟ್ ಎವ್ರಿಥಿಂಗ್ ಇಸ್ ವೆಲ್ ಬ್ಯಾಲೆನ್ಸ್ಡ್. ಓಕೆ. ಸುದರ್ಶನ್ ಅವರು ಬಿಸಿ ಬಿಸಿ ತುಪ್ಪ ಹಾಕಿ ಸಿಗಬೇಕಿತ್ತು. ಎರಡೆರಡು ಮೂರು ತಿನ್ಬೋದು. ಅವಲಕ್ಕಿಯ ದೋಸೆ ಅಂತ ಹೇಳಿ ಗೊತ್ತಾಗುದಿಲ್ಲ. ಒಳ್ಳೆ ಒಂದು ಪ್ರಯತ್ನ. ಅಂದರೆ ಈಗ ಮಕ್ಕಳಿಗೆಲ್ಲ ತಿನ್ನೋದಿಲ್ಲ ಅಂತ ಹೇಳಿ ಆದರೆ ಈ ರೀತಿಯಾಗಿ ಒಂದು ಮಾಡಿಕೊಡ್ಬೋದು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಒಳ್ಳೆಯದಾಗಿದೆ. ಬೆಳ್ಳುಳ್ಳಿ ಚಟ್ನಿ ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ಎಸ್. ಸೂಪರ್. ಹೇಗೆ ಅನಿಸ್ತು ಮೇಡಮ್? ಹೊಸ ಪ್ರಯೋಗ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಹೇಳಿ ಒಂದು ಕಸಿವಿಸಿ ಇತ್ತು ಅಲ್ವಾ? ಪರವಾಗಿಲ್ಲ, ಮಾಡ್ಬೋದು, ಆಗ್ಬೋದು, ನೋಡುವ ಏನಾಗುತ್ತೆ ಅಂತ ಹೇಳಿ ಅಲ್ವಾ? ಎಸ್. ಆಲ್ ದ ವೆರಿ ಬೆಸ್ಟ್ ಮೇಡಮ್. ಎಸ್. ಸೊ ವೀಕ್ಷಕರು, ನೆಕ್ಸ್ಟ್ ಕಂಟೆಸ್ಟೆಂಟ್ ಇದ್ದಾರೆ ಮೇಡಮ್, ಪ್ಲೀಸ್. ಇದು ಗ್ಯಾರಂಟಿ ಜಡ್ಜಸ್ನವರು ಕೇಳ್ತಾರೆ ಬೇಕರಿಯಿಂದ ತಂದದ್ದ ಅಂತ ಹೇಳಿ. ಹಾಗಿದೆ. ನಗ್ನಗ್ತಾ ಮುಖದಲ್ಲಿ ಸುಂದರವಾದ ನಗು ಅಂಡ್ ಲಡ್ಡು ಹೋಗ್ತಾ ಇದೆ ಸುದರ್ಶನ್ ಅವರ ಹತ್ರಕ್ಕೆ. ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ, ಹಾಗೆ ಎರಡೆರಡು ತಿನ್ನೋದ ಅಂತ ಕೇಳಿ. ಇದ್ರು ಬೇಕರಿಯಲ್ಲಿ ಹೇಗೆ ಕೊಡ್ತಾರ ಅದೇ ರೀತಿ ಮಾಡಿದ್ದಾರೆ. ಬೇಕಿಂಗ್ ಎಲ್ಲ ಮಾಡ್ತೀರಾ ಮೇಡಮ್? ಬೇಕರಿ ಇದೆಯಾ? ಇಲ್ಲ, ನಾನು ಟ್ರೈನರ್ ಆಗಿದ್ದೇನೆ. ಎಂಪಿಡನೆಟ್ ಫಿಶ್ ಎಲ್ಲ, ಮೀನಿದೆಲ್ಲ, ಉಪ್ಪಿನಕಾಯಿ, ಸೊ ಅದೆಲ್ಲ ಟ್ರೈನರ್ ಆಗಿದ್ದೀರಾ? ಟ್ರೈನ್ ಮಾಡ್ತೀರಾ? ಓ ಸೂಪರ್. ಸೊ ಅದರಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ? ಸೂಪರ್. ನಮ್ದೊಂದು ಕೆಫೆ ಬರ್ತಾ ಇದೆ, ಜಾಯ್ನ್ ಆಗ್ತೀರಾ? ಸುಮ್ಮನೆ ಮೇಡಮ್. ಅಂದ್ರೆ ನಾವು ಇದೊಂಥರ ಕಾನ್ಸೆಪ್ಟ್ ಇಟ್ಟಿದ್ವಿ, ಅವಲಕ್ಕಿಯನ್ನು ಯೂಸ್ ಮಾಡ್ಕೊಂಡು ನಾವು ಯಾಕೆ ಒಂದು ಅವಲಕ್ಕಿ ಎಂತ ಅಲ್ಲಿ ಹೋದ್ರು ಎಲ್ಲ ಮೆನು ಅವಲಕ್ಕಿಯಲ್ಲಿ ಇರುವಂತದ್ದು. ಒಳ್ಳೆ ಐಡಿಯಾ ಅಲ್ವಾ ಮೇಡಮ್? ನಾನು ಹೇಳಿದಾಗ ನಗಡಿದ್ರು ಪಾಪ ಎಲ್ಲ. ಸಿಂಪಲ್ ಆಗಿ ಅಪಾಯಿಂಟ್ಮೆಂಟ್ ಸಿಕ್ಕಿದೆ. ಸಿಂಪಲ್ ಆಗಿ ಒಬ್ರು ಜನ ಸಿಕ್ಕಿದ್ದಾರೆ. ಅವರು ಕೂಡ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪರ್ಸನ್. ಅವ್ರು ಟ್ರೈನ್ ಮಾಡ್ತಾರೆ ಬೇರೆ. ಖುಷಿ ಆಯ್ತು. ದಿಕ್ಸನ್ ಹಾಗೂ ಮಿಥುನ್ ನಾವಿಬ್ರು ಸೇರ್ಕೊಂಡು ನಮ್ಮ ಎಲ್ಲೂ ಇಲ್ಲ ಇಡೀ ಪ್ರಪಂಚ ತಿರುಗಿದ್ದು ಕೂಡ ಅವಲಕ್ಕಿಯಲ್ಲೇ ಎಕ್ಸ್ಪರ್ಟ್ ಇರುವಂತ ಕೆಫೆ ಇಲ್ಲ ಅಲ್ವಾ? ಹೆಸರು ಮಾತ್ರ ಹುಡುಕ್ಲಿಕ್ಕಿದೆ, ಅದಕ್ಕೆ ಹೇಳುವ ಯಾರತ್ತಾದ್ರೂ ಇಲ್ಲಿ ನಮ್ಮ. ಎಸ್. ಸೊ ಮೇಡಮ್ ಹೇಳಿ. ಚೆನ್ನಾಗಿದೆ, ಲೈಟ್ ಸ್ವೀಟ್ ಆಗಿ ಬಂದಿದೆ. ಸೊ ತುಂಬ ಸ್ವೀಟ್ ಇಷ್ಟಪಡೋದವರು ಲೈಟ್ ಸ್ವೀಟ್ ಆಗಿ ಚೆನ್ನಾಗಿ ಬಂದಿದೆ. ಬಹುಶಃ ಅವಲಕ್ಕಿ ಸ್ವಲ್ಪ ಇನ್ನು ಕ್ರಿಸ್ಪಿ ಆಗಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಬಂದಿದೆ, ಒನ್ಲಿ ಕ್ರಿಸ್ಪಿನೆಸ್ ಬೇಕಿತ್ತು. ಮೇಡಮ್ ನಮ್ದು ಲಡ್ಡು ಎಕ್ಸ್ಪರ್ಟ್ ಇದ್ದಾರೆ ಗೊತ್ತುಂಟಾ? ನೋಡಿ ಅವರು ಸುದರ್ಶನ್ ಭಟ್ ಅವ್ರು ಇದಾರಲ್ವಾ, ಲಡ್ಡು ಎಲ್ಲ ಬಾದಾಗಲ್ಲ ಫಸ್ಟ್ ಅವರಿಗೆ ಹೋಗೋದು, ಆಯ್ತಾ? ಅದು ನೆಕ್ಸ್ಟ್ ಅವರು ಫುಲ್ ಬಾಕ್ಸೇ ಕೊಂಡೋಗ್ಲಿ. ನಮ್ಮ ಮೇಲೆ ಏನು ಸ್ವಲ್ಪ ಪ್ರೀತಿ ಇಲ್ವಾ ಮೇಡಮ್? ಫಸ್ಟ್ ಟೇಸ್ಟ್ ಮಾಡಿದ್ದೆ ಓಕೆ. ಅಲ್ಲ ನನ್ಗೆ ಯಾವ್ದು ತರ ಆಗುತ್ತೆ ಇಲ್ಲಿ ಜಡ್ಜಸ್ ಗಳಿಗೆ ಮಾತ್ರ ಮಾತ್ರ ಟೇಸ್ಟ್ ನೋಡಿ. ನನ್ಗೆ ಯಾವಾಗ ಬೇಕಾದ್ರೂ ಟೇಸ್ಟ್ ನೋಡಲ್ಲ ಮೇಡಮ್. ಹಾ ಹೇಳಿ ಸರ್. ಲಡ್ಡು ನಾವು ಇವಾಗಲೇ 2-3 ಲಡ್ಡುಗಳನ್ನು ಟೇಸ್ಟ್ ಮಾಡಿ ಆಗಿದೆ, ಅವಲಕ್ಕಿಯಿಂದ ಮಾಡಿದಂಥ ಲಡ್ಡು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾಡಿದ್ದಾರೆ. ಇದು ಒಂದು ಸ್ವಲ್ಪ ಫ್ರೈ ಮಾಡಿದ್ದೀರಿ ಅಂತ ಕಾಣ್ತದೆ. ಕೆಲವೊಬ್ರು ಯಾರೋ ಎಣ್ಣೆಯಲ್ಲಿ ಫ್ರೈ ಮಾಡಿ ಲಡ್ಡನ್ನು ಮಾಡಿದ್ರು, ಇನ್ನೊಬ್ರು ತವದಲ್ಲಿ ಹಾಗೆ ಫ್ರೈ ಮಾಡಿ, ಇವರು ಕೂಡ ಅದೇ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಕಾಣ್ತದೆ. ಮೇಡಮ್ ಹೇಳಿದಾಗೆ ಸ್ವಲ್ಪ ಇನ್ನು ಕೂಡ ಫ್ರೈ ಆದರೆ ಒಳ್ಳೆದಿತ್ತು. ಟೇಸ್ಟ್ ಚೆನ್ನಾಗಿದೆ, ಲೈಟ್ ಸ್ವೀಟ್ ಆಗಿದೆ. ನಮಗೀಗ ಹೆಲ್ತಿ ಆಗಿ ಯೂಸ್ ಮಾಡೋದಾದರೆ ಮಕ್ಕಳಿಗೆ ಕೊಡಲಿಕ್ಕೆ, ಹಾಗೆ ಯಾರಾದರೂ ಹೀಗೆ ಶುಗರ್ ಪೇಷಂಟ್ಸ್ ಅವರೆಲ್ಲ ತಿನ್ನೋದಾದರೆ ತಿನ್ನುವ ರೀತಿಯಲ್ಲಿ ಲೈಟ್ ಸ್ವೀಟ್ ಆಗಿ ಮಾಡಿದ್ದಾರೆ. ಮತ್ತು ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು, ಬೇಕರಿಯಲ್ಲೆಲ್ಲ ಸಿಗುವ ರೀತಿಯಲ್ಲಿ ಒಳ್ಳೆಯ ಒಂದು ಇದರಲ್ಲಿ ಮಾಡಿದ್ದಾರೆ ಅಲ್ವಾ? ಖುಷಿ ಆಯ್ತಾ ಮೇಡಮ್? ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಹಿತೇಶ್ ಅವರು, ನಿಮ್ಮ ಪ್ರೆಸೆಂಟೇಷನ್ ಟೈಮ್ ಈಗ. ಓಕೆ ಪ್ಲೀಸ್. ಸೊ ಇದು ಮನೆಯಲ್ಲಿ ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿ. ಹಾಂ, ಏನು ಹೇಳಿದ್ರು ಆಗ ಮನೆಯಲ್ಲಿ?
ಇಲ್ಲ ಮನೆಯವರು ಕೊಡಲಿಲ್ಲ, ನಾವು ಫ್ರೆಂಡ್ಸ್ ಎಲ್ಲ ಟ್ರೈ ಮಾಡಿ. ಫ್ರೆಂಡ್ಸ್ ಟ್ರೈ ಮಾಡಿದ್ದು. ಇದು ನಮ್ಮ ಥರ ಒಂದ್ಸಲ ಸೈಡಲ್ಲಿ ಏನಾದರೂ ಮಾಡಿ ನಾವೇ ಮಾಡ್ಕೊಂಡು ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ನಾವೇ ಮಜಾ ಮಾಡ್ಕೊಳ್ಳೋದು. ಎಸ್ ಶೆಫ್ ಮಿಥುನ್ ಹೇಳಿ ಅಲ್ಲೇ ಒಂದು ಬರ್ಫಿ ಆತಿಜಿ ಬರ್ಫಿದಲ್ಲೇ ಆತಿಜಿ ಐಕ ಹಲ್ವಾ ಮಿನಿ ಕೊರ್ತನ ಪುದರ್ ಸೂಟ್ ಆತು. ಓಕೆ ಹಲ್ವಾದ ಕನ್ಸಿಸ್ಟೆನ್ಸಿ ಕೊರೋದು. ಓಕೆ ಟೇಸ್ಟ್ ವೈಸ್ ಇಸ್ ಗುಡ್. ಓಕೆ ಮೇಡಮ್ ಹೇಳಿ. ಬರ್ಫಿ ಥರ ಬಂದಿಲ್ಲ, ಹೌದು ಕರೆಕ್ಟ್. ಇದು ತಣ್ಣಗಾದರೂ ಬರ್ಫಿ ಥರ ಬರೋದಿಲ್ಲ ನನ್ನ ಪ್ರಕಾರ. ಯಾಕೆಂತ ಹೇಳಿದ್ರೆ ಪಾಕ ಇನ್ನೂ ಬರಬೇಕಿತ್ತು, ಸ್ವಲ್ಪ ಪಾಕ ಆಗಬೇಕು. ಇಲ್ಲದಿದ್ರೆ ಇಷ್ಟೊತ್ತಿಗಾಗುವಾಗ ನಿಮಗೆ ಸ್ವಲ್ಪ ಆದರೂ ಶೇಪ್ ಬರ್ತಾ ಇತ್ತು. ಇದು ಇನ್ನೂ ಪಾಕ ಬೇಕಿತ್ತು ನನ್ನ ಪ್ರಕಾರ. ಮತ್ತು ಯಾವಾಗಲೂ ಪ್ರೆಸೆಂಟ್ ಮಾಡುವ ನೀವೀಗ ಹೌದು ಪ್ರೆಸೆಂಟೇಷನ್ ಚೆನ್ನಾಗಿ ಬರಬೇಕು ಅಂತ ಹೇಳಿ ಪ್ಲಾಸ್ಟಿಕ್ ಇದರಲ್ಲಿ ಹಾಕಿದೆ. ಹಲ್ವಾ ಇದು ಬರ್ಫಿ ಏನಾದರೂ ಮಾಡೋದಿದ್ರೆ ಏನಿದ್ರು ಸ್ಟೀಲ್ ಅಥವಾ ಅಂಥದ್ದೇ ಮೌಲ್ಡ್ ಏನಾದರೂ ಬೇರೆ ಇದ್ದರೆ ಅದರಲ್ಲಿ ಹಾಕಿಡೋದು ಸೂಕ್ತ. ಪ್ಲಾಸ್ಟಿಕ್ ಕರೆಕ್ಟ್ ಅಲ್ಲ. ಓಕೆ, ಸೊ ಏನೆಲ್ಲ ಇನ್ಪುಟ್ಸ್ ಹೇಳಿದರು, ದಟ್ಸ್ ಫಾರ್ ದ ಇಂಪ್ರೂವ್ಮೆಂಟ್ ಫಾರ್ ದ ನೆಕ್ಸ್ಟ್ ಟೈಮ್. ಏನೇ ಆಗಿರಲಿ, ದಟ್ಸ್ ಅ ಗುಡ್ ಟ್ರೈ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಒಂದು ಸೆಟ್ಟಲ್ಲಿರುವಂತಹ ಕಡೆಯ ಕಂಟೆಸ್ಟೆಂಟ್ ಇದ್ದಾರೆ. ಸೊ ಮೇಡಮ್ ಬನ್ನಿ. ಪೋಹಾ ಚಾಟ್ ಅಂತ ಮಾಡಿದಿರಿ, ಹೌದು. ಆದರೆ ನೀವು ರೆಸಿಪಿ ಬರೆದು ಕೊಟ್ಟಾಗ ಫಿಶ್ ಇತ್ತು, ಅದೇ ಹೇಳಿದ್ದು ಬೇರೆ ಮಾಡಿದ್ದು ಬೇರೆ. ಎಕ್ಸಿಟ್ ಮಾಡಿದೆ ಮೇಡಮ್, ಅದು ಸಿಗಲಿಲ್ಲ ನನಗೆ ಅರ್ಜೆಂಟಿಗೆ. ಅಂದರೆ ನೀವು ಯಾವ ರೆಸಿಪಿ ಹೇಳಿದಿರಿ, ಯಾಕೆಂತ ಹೇಳಿದರೆ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸಿಗೂ ನಾವು ಹೇಳಿದ್ದು ಯಾವ ರೆಸಿಪಿ ಹೇಳಿದ್ದಾರೆ ಅದನ್ನೇ ಮಾಡಲಿಕ್ಕೆ. ಸೊ ಹೇಳೋದೊಂದು ಮಾಡೋದೊಂದು ಬೇರೆ ಆಗಬಾರ್ದು. ಇದು ಹಾಕಬೇಕು ಮೇಡಮ್, ಇದು ಫಿಶನ್ನು ಹಾಕ್ಬೋದು, ಇಲ್ಲಾಂದ್ರೆ ವೆಜಿಟೇಬಲ್ಸ್. ಆದರೆ ನಾವು ಫಿಶ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಲ್ಲ, ನೀವು ಫಿಶ್ ಪೋಹ ಅಂತ ಹೇಳಿದಿರಿ. ಫಿಶ್ ಅಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳಿ ಮೇಡಮ್ ನಾನು ಅವ್ರ ಹತ್ರ ಕೇಳಿದೆ, ನಾವು ಹೋಗಿ ಸಾಯಿ ಓಷನ್ ಮಾರ್ಟಲ್ಲಿ ಏನಾದರೂ ಸಿಗುತ್ತಾ ನೋಡುವ ಅಂತ ಹೇಳಿ. ಆಗ್ಲೇ ನಂಗೆ ಗೊತ್ತಾಗಿದ್ರೆ ನಾನೇ ಹೋಗಿ ಒಂದು 2 kg ಬಂಗುಡೆನ ಭೂತ ಏನೋ ಇಟ್ಕೊಂಡು ಬರ್ತಿದ್ದೆ. ರಪ್ಪ ಮಾಡ್ಬೋದಿತ್ತು ಅವಲಕ್ಕಿಗೆಲ್ಲ ಮಿಕ್ಸ್ ಮಾಡಿಕೊಂಡು. ಬಟ್ ಎನಿವೇ ಮೇಡಮ್ ನೋಡುವ. ಎಸ್, ಅರ್ಜೆಂಟ್ ಆಯ್ತಲ್ವಾ, ತೊಂದರೆ ಇಲ್ಲ ಮೇಡಮ್. ಈಗ ಇದೇನ್ ಮಾಡಿದ್ರೆ, ಈಗ ಫಿಶ್ ಬದಲಿಗೆ ವೆಜಿಟೇಬಲ್ ಯೂಸ್ ಮಾಡಿದ್ರೆ? ವೆಜಿಟೇಬಲ್ ಹಾಕಬೇಕಾಗಿತ್ತು, ವೆಜಿಟೇಬಲ್ 1-2 ಮಾತ್ರ ಇದು ಮಾಡಿದ್ದೀನಿ ನಾನು ಅಷ್ಟೇ. ಓಕೆ, ಮಿಕ್ಕಿದೆಲ್ಲ ಇದು ಮಾಮೂಲಿ ಪೋಹಾ ಚಾಟ್ ಥರ. ಇದು ಏನು ಮಾಡಿದ್ದು ನೀವು? ಪೋಹಾ ಚಾಟ್. ಚಾಟ್ ಮೇಡಮ್ ಫಿಶ್ ಅಲ್ಲಿ ಮಾಡೋದಾದ್ರೆ ಏನು ಮಾಡ್ತಾ ಇದ್ರು ತಾವು? ಫಿಶ್ ಸೇಮ್ ಇಂಗ್ರೀಡಿಯೆಂಟ್ಸ್ ಅದು ಒಂದು ಹಾಕಿದ್ರೆ ಆಯ್ತು. ಫಿಶ್ ಫ್ರೈ ಮಾಡಿಬಿಟ್ಟು ಆಮೇಲೆ ರುಬ್ಬಿಟ್ಟು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕಿದ್ರೆ ಸೇಮ್ ಟು ಸೇಮ್ ಟೇಸ್ಟ್ ಬರ್ತಿತ್ತು. ಎಸ್, ಅಂದರೆ ಫಿಶ್ ಅನ್ನು ಹಾಗೆ ಪುಡಿ ಮಾಡಿ ಫಿಶ್ ಫ್ರೈ ಮಾಡಿಬಿಟ್ಟು ಬಂಗುಡೆ ಮೇಡಮ್ ಜಾಸ್ತಿ ಮಾಂಸ ಇರುತ್ತಲ್ಲ, ಅದು ಮಾಂಸ ಇರುತ್ತೆ, ಹೌದು, ಮುಳ್ಳು ಸಹ ಇದೆ, ತೆಗಿಬೇಕು. ಸುದರ್ಶನ್ ಅವ್ರು ಏನಾದರೂ ಹೇಳಿಕ್ಕಿದೆಯಾ? ನಾವು ನಾರ್ತ್ ಮಂಡ್ಯ ಮತ್ತು ಆಚೆ ಸೈಡಿಗೆಲ್ಲ ಹೋದಾಗ ಒಂದು ನೊಚ್ಚಿನೊಂಡೆ ಅಂತ ಹೇಳಿಕೊಂಡು ಈ ಸ್ಟೈಲ್ನಲ್ಲಿ ತೊಗರಿಬೇಳೆ ಮತ್ತು ಇದನ್ನೆಲ್ಲ ಹಾಕಿಕೊಂಡು ಇದೇ ಸ್ಟೈಲ್ನಲ್ಲಿ ಮಾಡ್ತಾರೆ. ಅದೇ ರೀತಿಯಾಗಿ ಕಾಣ್ತಾ ಇದೆ ಶೇಪ್ಸ್ ಅದೆಲ್ಲ ನೋಡುವಾಗ. ಒಳ್ಳೆ ಒಂದು ಪ್ರಯತ್ನ ಮಾಡಿದ್ದಾರೆ, ಇನೋವೇಟಿವ್ ಆಗಿದೆ ಐಡಿಯಾಸ್ ಕೂಡ. ಹಾಗೆ ಟೇಸ್ಟ್, ಹುಳಿ ನಮೀಗ ನಾಲಿಗೆಗೆ ಸಿಗಬೇಕು ಅಂತ ಹೇಳಿದರೆ ಹುಳಿ ಸಿಹಿ ಎಲ್ಲ ಕೂಡ ಪಂಚ ರುಚಿ ಅಂತ ಹೇಳುವಂಥದ್ದು ಎಲ್ಲವೂ ಕೂಡ ಸೇರಿದ್ರೆ ನಮಗೆ ನಾಲಿಗೆ ಒಂದು ಟೇಸ್ಟ್ ಆಗುವಂಥ, ನಮಗೆ ಅಪೇರ್ ಆಗುವಂಥದ್ದು. ಕರೆಕ್ಟ್. ಹಾಗೆ ಎಲ್ಲ ರುಚಿ ಕೂಡ ಇದರಲ್ಲಿ ಸಿಗ್ತಾ ಇದೆ. ಒಳ್ಳೆಯ ಪ್ರಯತ್ನ. ಮೀನ್ ಅಂತ ಒಂದು ಇದ್ದಿದ್ರೆ ಇನ್ನೊಂದು ಇನ್ನೋವೇಟಿವ್ ಆಗ್ತಿತ್ತು. ದಟ್ ಈಸ್ ಅದ್ಭುತದ ಮೇಲೆ ಇನ್ನೊಂದು ಅದ್ಭುತ ಆಗ್ತಿತ್ತು. ಅವರ ಇನ್ನೋವೇಟಿವ್ ಐಡಿಯಾ ಇತ್ತು, ಬಟ್ ಅವರಿಗೆ ಅಂತದ್ದು ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಷ್ಟೇ. ಬಟ್ ಇಟ್ಸ್ ಓಕೆ, ವೆಜಿಟೇಬಲ್ಸ್ ಯೂಸ್ ಮಾಡಿಕೊಂಡು ಸಹ ಮಾಡ್ಬೋದು ಅಂತ ಹೇಳಿಕೊಂಡು ಅವರಿಗೆ ಖುಷಿ ಆಯ್ತು. ಇದೀಗ ವಿಷಯ ಯಾಕಂತ ಈಗ ಗೊತ್ತಾಯ್ತು. ತೊಂದರೆ ಇಲ್ಲ, ತಮ್ಮ ಪರವಾಗಿ ಅವರು ಹೇಳಿದ್ರು. ಬಟ್ ಇಟ್ಸ್ ಓಕೆ, ವಾಟ್ ಎವರ್ ಅವರು ಹೇಳಿದ್ರಲ್ಲಿ ಕೂಡ ಕಂಪ್ಯಾರಿಸನ್ ಇದೆ, ಅಲ್ಲೊಂದು ಈ ತರ ಸಿಗುತ್ತೆ, ಈ ತರದ ಒಂದು ವಿಷಯ ಇರುತ್ತೆ ಅಂತ ಎಲ್ಲ ಹೇಳಿದ್ರು. ಬಟ್ ಎನಿವೆ, ಹೇಗೆ ಮಾಡಿದ್ದೀರಾ? ಏನು ಸರ್? ಹೇಗೆ ಮಾಡಿದ್ದೀರಿ ಸರ್? ಇದು ಚಾಟ್ಸ್ ಇರುತ್ತಲ್ಲ ಸರ್, ಚಾಟ್ ತರಕಾರಿ ಎಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು, ಮತ್ತೆ ಇದು ನನಗೆ ಹೇಳೋಕ್ಕೆ ಬರ್ತಿಲ್ಲ ಎಕ್ಸಾಕ್ಟಲ್ಲಿ. ತೊಂದರೆ ಇಲ್ಲ ಮೇಡಮ್, ಹೇಳಿ. ಈ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಅವಲಕ್ಕಿ ಹಾಕಿಬಿಟ್ಟು ಅಲ್ಲ ಸರ್, ತೊಳೆದು ಬಿಟ್ಟು ಚೆನ್ನಾಗಿ ನೆನೆಸಿಟ್ಟೇವಲ್ಲ 5 ನಿಮಿಷ ಹಾಕ್ಬಿಟ್ಟು ಗ್ಯಾಸ್ ಹಚ್ಚಿ ಎಲ್ಲ ತರಕಾರಿ ಚಾಟ್ಸ್ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ಹಾಕ್ಬಿಟ್ಟು ಕಳಿಸ್ಬಿಟ್ಟು ಎಣ್ಣೆಲಿ ಡೀಪ್ ಫ್ರೈ ಮಾಡಿದೆ ಸರ್. ಎಸ್, ಸುದರ್ಶನ್ ಅವರು ತಾವು ಟ್ರೈ ಮಾಡಿ
ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ. ಎನಿವೇ ಮೇಡಮ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಸ್, ಸೊ ವೀಕ್ಷಕರೇ, 5 ಜನ ಕಂಟೆಸ್ಟೆಂಟ್ಗಳ ರೆಸಿಪೀಸ್ಗಳನ್ನು ಟೇಸ್ಟ್ ನೋಡಿ ಜಡ್ಜಸ್ನವರು ಅದರಲ್ಲಿ ಏನು ಪ್ಲಸ್ ಆ್ಯಂಡ್ ಮೈನಸ್ ಇದೆ ಎಲ್ಲ ಕೊಟ್ಟಿದ್ದಾರೆ. ಸೊ ಅವಲಕ್ಕಿ ಅದ್ಭುತವಾದಂತಹ ಖಾದ್ಯಗಳು ಬರ್ತಾ ಇದೆ. ಆ್ಯಂಡ್ ಇವತ್ತಿನ ಸಂಚಿಕೆಯಲ್ಲಿದ್ದಂತಹ 10 ಜನರ ರಿಸಲ್ಟ್ ಕೂಡ ಬಾಕಿ ಇದೆ. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡೋಣ. ಎಸ್, ಸೊ ಫೈನಲ್ ಡಿಸಿಷನ್ಗೆ ನಮ್ಮ 10 ಜನ ಕಂಟೆಸ್ಟೆಂಟ್, ಇವತ್ತಿನ ಎಪಿಸೋಡಲ್ಲಿ ಅಂತ 10 ಜನ ಕಂಟೆಸ್ಟೆಂಟ್ ಇಲ್ಲಿದ್ದೀರಾ. ಸೊ ಇದರಲ್ಲಿ ಫಿನಾಲೆಗೆ ಹೋಗುದು 2 ಅಷ್ಟೇ ಅಲ್ವಾ? ಏನಾದರೂ ಕ್ಯೂರಿಯಾಸಿಟಿ ಅಂತ ಅನಿಸ್ತಾ ಇರ್ಬೋದು ಅಲ್ವಾ? ಬಟ್ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ತಾವು ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ದೊಡ್ಡ ಪ್ರಯತ್ನ ನೀವು ಮಾಡಿದಿರಾ ಅದ್ಭುತವನ್ನು ಅವಲಕ್ಕಿಯಲ್ಲಿ ತೋರಿಸ್ಲಿಕ್ಕೆ. ಅದು ಜನರಿಗೆ ಪರಿಚಯ ಆಗಿದೆ. ಇನ್ನು ಮುಂದೆ ಅವಲಕ್ಕಿ ಅಂತ ಹೇಳುವಾಗ ಜನರಿಗೆ ಅದು ಇಷ್ಟದ ಒಂದು ಸಾಮಗ್ರಿ ಆಗಬೇಕು, ಇಷ್ಟದ ಒಂದು ರೆಸಿಪಿ ಆಗಬೇಕು. ಅದಕ್ಕೋಸ್ಕರ ಕಂಗ್ರಾಚುಲೇಷನ್ಸ್. ಆ್ಯಂಡ್ ಸ್ಪೆಷಲಿ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಇವರ ಡಬಲ್ ಸ್ಟಾರ್ ಅವಲಕ್ಕಿ ಇದರಲ್ಲೂ ಆಪ್ಷನ್ಸ್ ಕೊಟ್ಟಿದ್ದಾರೆ. ಜೊತೆಗೆ ಅವರ ಕಡೆಯಿಂದ ಎಲ್ಲ ಕಂಟೆಸ್ಟೆಂಟಿಗೂ ಕೂಡ 2000 ನಗದು ಸಿಗ್ತಾ ಇದೆ. ಸೊ ಅದಕ್ಕೂ ಒಂದು ಕಂಗ್ರಾಚುಲೇಷನ್ಸ್. ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಕಡೆಯಿಂದ ಒಂದು ಹ್ಯಾಂಪರ್ ಗಿಫ್ಟ್ ಸಿಗುತ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದಲೂ ಒಂದು ಆಯಿಲ್ ಗಿಫ್ಟ್ ಆಗಿ ಸಿಗುತ್ತೆ. ಫಾರ್ ದಟ್ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಅಂಡ್ ಈ ಟೈಮಲ್ಲಿ ಇದನ್ನು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ನಮ್ಮ ಓರ್ವ ತೀರ್ಪುಗಾರರಿದ್ದಾರೆ, ಸುಕನ್ಯಾ ಮೇಡಮ್ ಅವರಿದ್ದಾರೆ. ಸೊ ಮೇಡಮ್ ಪ್ಲೀಸ್. ಫೈನಲಿ, ಸೊ ಮೇಡಮ್, ಇದು ನಾವು ಪ್ರತಿಯೊಬ್ಬ ಕಂಟೆಸ್ಟೆಂಟಿಗೂ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕಿಂತ ಮುಂಚೆ ಇವತ್ತಿನ ಎಪಿಸೋಡ್ ಬಗ್ಗೆ ಏನು ಹೇಳ್ತೀರಾ? ಹೇಗೆ ಹೋಯಿತು, ಹೇಗೆ ಅನಿಸ್ತು ಎಲ್ಲ ರೆಸಿಪೀಸ್ಗಳ ಬಗ್ಗೆ? ಇವತ್ತಿನ ಎಪಿಸೋಡ್ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಟಫ್ ಇತ್ತು. ಆ್ಯಂಡ್ ಟೇಸ್ಟಿ ರೆಸಿಪೀಸ್ ಅಂತೂ ನಮಗೆ ಸಿಕ್ತು. ಬಟ್ ವೆರಿ ಟಫ್ ಕಾಂಪಿಟೇಷನ್. ನಮಗೆ ಜಡ್ಜಸ್ಗೆ ನಾವು ಡಿಸ್ಕಸ್ ಮಾಡ್ಕೊಳ್ಳುವಾಗಲೂ ಕೂಡ ಮಾರ್ಕ್ಸ್ ಹಾಕ್ಲಿಕ್ಕೂ ಕೂಡ ಕಷ್ಟ ಅನಿಸ್ತಾ ಇತ್ತು. ಅಷ್ಟು ಟಫ್ ಕಾಂಪಿಟೇಷನ್, ವೆರಿ ನೈಸ್ ರೆಸಿಪೀಸ್. ಸೊ ಎಲ್ಲರೂ ಕೂಡ ಇದನ್ನು ಖಂಡಿತವಾಗ್ಲೂ ಇದು ಪ್ರಿಂಟಾಗಿ ಏನಾದರೂ ಬಂದರೆ ಎಲ್ಲರೂ ಖಂಡಿತವಾಗ್ಲೂ ತಯಾರಿಸುವಂಥ ಒಂದು ರೆಸಿಪೀಸ್ ಆಗಿರುತ್ತೆ. ಸ್ಪೆಷಲಿ ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರು ಇನ್ನೂ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಾರೆ. ಇನ್ ಕೇಸ್ ನಿಮ್ಮ ಡಿಶಸ್ಗಳು ಸೆಲೆಕ್ಟ್ ಆದರೆ ಅದರ ಒಂದು ಫೋಟೋ ಏನಿದೆ, ನಮ್ಮ ಈ ಸುಂದರವಾದಂತಹ ಪ್ಯಾಕೆಟ್ ಏನಿದೆ ಇಲ್ಲಿ ಬರುತ್ತೆ ಫಾರ್ ದಿ ಲೈಫ್ ಟೈಮ್ ಅಲ್ವಾ? ಸೊ ಇದು ಒಂದು ಖುಷಿಯ ವಿಚಾರ. ಎನಿವೇ ಮೇಡಮ್, ನಿಮ್ಮ ಟೆನ್ಷನ್ ಎಲ್ಲ ಗೊತ್ತಾಗ್ತಾ ಇತ್ತು. ಆದರೆ ನನಗಂತೂ ಬಹಳ ಖುಷಿ ಆಗುತ್ತೆ. ಏನಂತ ಹೇಳಿದ್ರೆ ಏನು ಟೆನ್ಷನ್ ಇಲ್ಲ. ಆ ಕಡೆ ಟೇಸ್ಟ್, ಈ ಕಡೆ ನಿಮ್ಮ ಜೊತೆ, ಈ ಕಡೆ ಅವರಿಗೂ ಸ್ವಲ್ಪ ಟೆನ್ಷನ್ ಕೊಡೋದು ಅಲ್ವಾ? ಬಟ್ ಎನಿವೇ ನಾವು ನೋಡ್ತಾ ಇದ್ವಿ, ನೀವು ಅಲ್ಲಲ್ಲಿ ಹೋಗಿ ಸ್ವಲ್ಪ ಹೆಕ್ಕಿ ತಿಂದು. ಹೌದೌದು, ನಿಮ್ಮಲ್ಲಿ ಟೆಸ್ಟಿಂಗ್ ಇಂತ ನಂದು ಮೊದಲೇ ಟೆಸ್ಟಿಂಗ್ ಆಗಿರುತ್ತೆ. ಎಸ್ ಮೇಡಮ್ ಪ್ಲೀಸ್, ಇದೆಲ್ಲ ಕಂಟೆಸ್ಟೆಂಟ್ಸ್ಗೆ ಎಲ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಆ್ಯಕ್ಚುಲಿ 180 ಜನರಲ್ಲಿ 50 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ನೀವು 10 ಜನ. ಖಂಡಿತವಾಗ್ಲೂ ನಿಮ್ಮ ಕೈ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಆದರೆ ಒಂದು ಕಾಂಪಿಟೇಷನ್ ಅಂತ ಅಂದಮೇಲೆ ಯಾರಾದರೂ ಇಬ್ಬರು, ಈ ಒಂದು ಎಪಿಸೋಡಲ್ಲಿ 2 ಮಾತ್ರ ಸೆಲೆಕ್ಟ್ ಆಗ್ತಾರೆ. ಹಾಗಾಗಿ ಬಾಕಿಯವರ ಏನು ಅಡುಗೆ ಅಷ್ಟು ಹಾಳು ಅಂತ ಏನಿರಲಿಲ್ಲ, ತುಂಬ ಚೆನ್ನಾಗಿತ್ತು ಎಲ್ರದ್ದು ಕೂಡ. ನಾನು ಈಗಾಗಲೇ ಹೇಳಿದೆ ತುಂಬ ಟಫ್ ಇತ್ತು ಕಾಂಪಿಟೇಷನ್ ಅಂತೇಳಿ. ಹಾಗಾಗಿ ಯಾರು ಕೂಡ ಮನಸ್ಸನ್ನು ಬೇಜಾರು ಮಾಡ್ಕೊಳ್ಬೇಡಿ. ಸಂತೋಷದಿಂದ ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಹಾಗೂ ಅವಲಕ್ಕಿ ಇವರು ಕೊಡುವಂಥ ಈ ಒಂದು ಚಿಕ್ಕ ಕೊಡುಗೆಯನ್ನು ಪ್ರೀತಿಯಿಂದ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸೊ ಮೇಡಮ್, ನೀವು ಎಲ್ಲವೂ ಆಲ್ಮೋಸ್ಟ್ ಎಕ್ಸ್ಪೆರಿಮೆಂಟ್ ಮಾಡುವವರು. ಸೊ ಇದರಲ್ಲಿ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದ್ದೀರಾ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿಯಲ್ಲಿ? ನಿಜ ಹೇಳಬೇಕಂತ ಹೇಳಿದ್ರೆ ಇವ್ರ ಜೊತೆ ನಿಂತಾಗ ನನಗೆ ಸ್ವಲ್ಪ ಕಾನ್ಷಿಯಸ್ ಆಗ್ತಾಯಿತ್ತು. ಯಾಕೆಂತ ಹೇಳಿದರೆ ಇಷ್ಟೆಲ್ಲ ರೆಸಿಪೀಸ್ ನಾನಂತೂ ಟ್ರೈ ಮಾಡಿರಲಿಲ್ಲ. ಆ್ಯಂಡ್ ಇಷ್ಟೊಳ್ಳೆ ಅದ್ಭುತವಾದಂಥ ರೆಸಿಪೀಸ್ ಖಂಡಿತ ನಾನು ಕೂಡ ಟ್ರೈ ಮಾಡಿರಲಿಲ್ಲ. ಸೊ ಎಲ್ಲರೂ ಮಾಡ್ತಾರೆ ಅಂತ ಹೇಳೋ ಬದಲು ಫಸ್ಟ್ ನಾನು ಕೂಡ ಇದನ್ನು ಟ್ರೈ ಮಾಡ್ತೀನಿ. ಆ್ಯಂಡ್ ಒಳ್ಳೆ ರುಚಿ ಬರುತ್ತೆ. ನೀವು ಯಾವುದೇ ಅಡುಗೆ ಮಾಡುವಾಗ ಏನಾದರೂ ತುಂಬ ತೆಳುವಾಯಿತು, ಗ್ರೇವಿ ತೆಳುವಾಯಿತು, ಅಥವಾ ಏನಾದರೂ ದೋಸೆ ಹಿಟ್ಟು ತೆಳುವಾಯಿತು ಅಂತ ಹೇಳಿದ್ರು ಇದನ್ನು ಕೂಡ ಪೌಡ್ರ್ ಮಾಡಿ ಹಾಕಿದ್ದು ತುಂಬ ಇದೆ ನಾನು ಅಲ್ವಾ? ಸೊ ಇನ್ನು ಮುಂದೆ ಟೆನ್ಷನ್ ಇಲ್ಲ. ಇವರದ್ದೆಲ್ಲ ಬೇರೆ ಬೇರೆ ಆಪ್ಷನ್ ಇದೆ, ಬಿಳಿ ಅವಲಕ್ಕಿ, ದಪ್ಪ ಅವಲಕ್ಕಿ, ಕೆಂಪು ಅವಲಕ್ಕಿ ಅಂತ. ಸೊ ಎಲ್ಲ ಮಹಿಳಾ ಮಣಿಗಳಿಗೆ ಕೂಡ ಅಷ್ಟೇ, ಮನೆಯಲ್ಲಿ ಇನ್ನು ಬ್ರೇಕ್ಫಾಸ್ಟ್ ದಿಢೀರ್ ಆಗುತ್ತೆ. ಅವರ ಕಡೆಯಿಂದ ಒಂದು ಗಿಫ್ಟ್ ಇದೆ. ಎಸ್ ಮೇಡಮ್, ಎಲ್ರಿಗೆ ಇಲ್ಲಿವರೆಗೂ ಬಂದೋದಕ್ಕೆ ಧನ್ಯವಾದ.
ಹಾಗೆಯೇ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಒನ್ ಆಫ್ ದ ಬೆಸ್ಟ್ ಆಯಿಲ್, ವಿಟಮಿನ್ ಭರಿತವಾದಂತಹ ಎಣ್ಣೆ. ಸೊ ಈ ಥರ ಎಲ್ಲ ಐಟಮ್ಸ್ಗಳು ಹೊಸತಾದಂಥ ಎಕ್ಸ್ಪೆರಿಮೆಂಟ್ ಆದಾಗ ಎಣ್ಣೆನೂ ಮುಖ್ಯ ಆಗಿರುತ್ತೆ. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಇದೆ. ಎಸ್ ಮೇಡಮ್. ಫೈನಲಿ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಎಲ್ರಿಗೂ ಕೂಡ. ಆ್ಯಂಡ್ ಅದರ ಜೊತೆ ನಮ್ಮ ಇಬ್ರು ಜಡ್ಜಸ್ ಕೂಡ. ಹೇಗೆ ಅನಿಸ್ತು ಸುದರ್ಶನ್ ಭಟ್ ಅವ್ರಿಗೆ ಇವತ್ತಿನ ಸಂಚಿಕೆ? ಈ ಸಂಚಿಕೆ ಸ್ವಲ್ಪ ಕಾಂಪಿಟಿಷನ್ ಜಾಸ್ತಿ ಇತ್ತು. ಬೇರೆ ಬೇರೆ ಊರಿಂದ ಬೇರೆ ಬೇರೆ ಟೇಸ್ಟ್ಗಳು ನಮಗೆ ಸಿಕ್ಕಿದೆ. ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದು ಕೆಲವೆಲ್ಲ ಅಂದರೆ ರೆಸಿಪಿಗಳು ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ಎಲ್ಲದಕ್ಕೂ ಈಗ ಅವಲಕ್ಕಿಯಲ್ಲೇ ಬೇರೆ ಬೇರೆ ವೆರೈಟಿಗಳು ನಮಗೆ ಕಾಣುವಾಗ ಅಂದರೆ ಓ ಹೀಗೆಲ್ಲ ಮಾಡ್ಬೋದು ಅಂತೇಳಿ ಅನಿಸುವಂಥದ್ದು ನಮಗೆ ಸಹಜ. ಹಾಗೆ ಈಗ ಬೇರೆ ಬೇರೆ ಊರಿನದ್ದು, ಈಗ ಅವರು ಅಲ್ಲಿ ಶಿರಸಿ ಆ ಸೈಡಿಂದೆಲ್ಲ ಬಂದವರೆಲ್ಲ ಇದ್ದಾರೆ, ಅವರದ್ದೊಂದು ಅಲ್ಲಿಯ ಟೇಸ್ಟ್ ನಮಗೆ, ಮತ್ತೆ ಪುಣೆಯಿಂದ ಬಂದಾಗುವಾಗ ಇನ್ನೊಂದು ಟೇಸ್ಟ್, ಮತ್ತೆ ನಮ್ಮ ಊರಿನದ್ದು ಇನ್ನೊಂದು ಟೇಸ್ಟ್. ಹಾಗೆ ಬೇರೆ ಬೇರೆ ಟೇಸ್ಟ್ಗಳು ನಾವು ನೋಡಿ ಆಗಿದೆ. ಕಾಂಪಿಟೇಷನ್ ಕೂಡ ತುಂಬ ಟಫ್ ಇತ್ತು, ಒಬ್ಬೊಬ್ಬರ ಕೈ ರುಚಿ ಒಂದೊಂದು ರೀತಿ. ಹಾಗೆ ತುಂಬ ಒಳ್ಳೆದಾಗಿತ್ತು ನಮಗೆ. ಮತ್ತೆ ನಮ್ಮೊಬ್ರು ಮೇಲ್ ಕ್ಯಾಂಡಿಡೇಟ್ ಕೂಡ ಸಿಕ್ಕಿದ್ದಾರೆ. ಹೌದು, ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ರು. ವೆಲ್ ಟ್ರೈಡ್. ಹೌದು, ಎಸ್, ಖಂಡಿತವಾಗಿ ಸೂಪರ್ ಆಗಿತ್ತು. ಎಸ್, ಶೆಫ್ ಮಿಥುನ್ ಪಲ್ಲೆ ಏನಾದರೂ ಹೇಳಲಿಕ್ಕಿದೆ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೆ? ಕಾಂಪಿಟೇಷನ್ ಟಫ್ ಇತ್ತು. ಎಂಗ್ಲೇಗ್ ಡಿಸಿಷನ್ ತೆತ್ತಂದ್ರೆ ಭಾರಿ ಡಿಫಿಕಲ್ಟೀಸ್ ಆತಂಡು. ಐಟ್ಲ ಏರ ಮಂತ್ದೇರ ಅವು ಎಡ್ಡೆ ಎತ್ತಂಡು ಐಕ್ ಮಾರ್ಕ್ಸ್ ಕೊಡ್ತಾವೆ. ಸೂಪರ್. ಎನಿವೆ, ಸೊ ಟಫ್ ಕಾಂಪಿಟೇಟಲ್ಲಿ ಟಫ್ ಡಿಸಿಷನ್ ಆಗಿ ಯಾರು ಫಿನಾಲೆಗೆ ಹೋಗ್ತಾ ಇದ್ದಾರೆ? ಎಸ್ ಮೇಡಮ್. ಸೊ ಆಗಲೇ ಹೇಳಿದಾಗೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಕೂಡ ಮನಸ್ಸನ್ನು ಬೇಜಾರು ಮಾಡ್ಕೊಳ್ಳದೆ ಇಲ್ಲಿಂದ ಸಂತೋಷದಿಂದ ಹೋಗಬೇಕು. ಹಾಗೆ ಇಬ್ಬರು ತುಂಬ ಸಂತೋಷವಾಗಿ ಹೋಗ್ಬೋದು ಅಂತ ಹೇಳಿದರೆ ತುಂಬ ಟೇಸ್ಟಿ ರೆಸಿಪಿಯನ್ನು ಮಾಡಿದ್ದಾರೆ. ಹಾಗಾಗಿ ಒಬ್ಬರು ವೀಣಾ ಫುಲಾರಿ ಅವರು. ಅಲ್ಲ ನೀವು ಎಸ್, ಬನ್ನಿ ಮೇಡಮ್, ಒಂದು ಸ್ಟೆಪ್ ಮುಂದೆ ಬನ್ನಿ. ಸೂಪರ್. ಖುಷಿ ನೋಡಿ ಅವರಿಗೆ. ಹೇಗೆ ಅನಿಸ್ತು ಮೇಡಮ್ ಸೆಲೆಕ್ಟ್? ಚೆನ್ನಾಗಾಯ್ತು. ಅಂದರೆ ಒಂದು ಇನ್ನೋವೇಟಿವ್ ರೆಸಿಪಿ ಮಾಡಬೇಕು ಅಂತ ತುಂಬ ಇದಿತ್ತು ನನಗೆ. ಅದು ಆಯಿತು, ಸಕ್ಸಸ್ ಆಯಿತು ಅಂತ ಮತ್ತೆ ತುಂಬ ಇದಾಗಿ. ಅದಕ್ಕೂ ಮೊದಲು ಅದನ್ನು ಟ್ರೈ ಮಾಡಿದ್ರೆ ನೀವು? ಇದಕ್ಕಂತಲೇ ಟ್ರೈ ಮಾಡಿದ್ದೀರಾ? ಹಾಂ, ಇಲ್ಲ ಮಾಡಲಿಲ್ಲ ಟ್ರೈ, ಇದಕ್ಕಂತಲೇ ಮಾಡಿದ್ದು. ವೆರಿ ನೈಸ್. ಸೊ ಸಕ್ಸಸ್ಫುಲ್, ತುಂಬ ಚೆನ್ನಾಗಿತ್ತು. ಸೊ ಇನ್ನೊಬ್ಬರು ಸುಗುಣ ಅವರು, ಅವರ ಕೈ ತುಂಬ ಚೆನ್ನಾಗಿದೆ. ಅವ್ರು ಏನೋ ಸುಮ್ಮನೆ ಸೈಡಲ್ಲಿ ಇಟ್ಕೊಂಡು ಆಡ ಮುಗಿದ್ದು ನನ್ನ ಕೊರಿಯರ್ ನೇನು ಪಾತೊಂದು ಪೋಪುನು ಒಕ್ಕಡೆ ಹಾಗೆ ಯೋಚಿಸ್ತಾ ಇದ್ರ? ಹೇಗೆ ಅನಿಸ್ತು ಮೇಡಮ್? ಫಿನಾಲೆಗೆ ಬರ್ತಾ ಇದ್ರ ತಾವು ಅಲ್ವಾ? ಶೇ ಖುಷಿ ಅಲ್ವಾ? ಫಿನಾಲೆಯಲ್ಲಿ ಆ ಒಂದು ಒಳ್ಳೆ ಒಂದು ವೇದಿಕೆ ನಿಮ್ಗೆ ಸಿಕ್ಕಿದೆ ಮೇಡಮ್. ಕಂಗ್ರ್ಯಾಚುಲೇಷನ್ಸ್. ಅವರು ಭಾವುಕರಾಗ್ತಾ ಇದ್ದಾರೆ. ಹೌದು. ನಿಮ್ಮ ಕಣ್ಣಲ್ಲಿ ಕಾಣ್ತಾ ಇರುವಂತಹ ಕಣ್ಣೀರೇ ಗೊತ್ತಾಗ್ತಾ ಇದೆ. ಆ ಬೇಸರದ ಕಣ್ಣೀರಲ್ಲ, ಅದು ಖುಷಿಯ ಕಣ್ಣೀರು, ಆನಂದದಿಂದ ಬಂತಿರುವಂತಹ ಸಂತೋಷದ ಕಣ್ಣೀರು ಅಲ್ವಾ? ಎನಿವೆ, ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಎಸ್. ಸೊ ಕಡೆಯದಾಗಿ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೂ ಕೂಡ ಯಾರು ಬೇಸರ ಪಡೋದು ಬೇಡ. ಮುಂದೆ ಇಂತಹ ಹಲವಾರು ವೇದಿಕೆ ಮತ್ತೆ ಸಿಗುತ್ತೆ. ಇದೊಂದು ಒಳ್ಳೆ ಅನುಭವ ಅಂತ ತಿಳ್ಕೊಳ್ಳಿ. ಜೊತೆಗೆ ಮುಂದಿನ ದಿವಸಗಳಲ್ಲಿ ಮತ್ತಷ್ಟು ಉತ್ತಮವಾದಂತಹ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಅಲ್ಲಿ ಮತ್ತೆ ನಮ್ಮ ಜೊತೆಗೆ ಸಿಗಿ ಅಂತ ಹೇಳ್ತಾ, ನಮ್ಮ ವೀಕ್ಷಕರಿಗೂ ಕೂಡ ಅಷ್ಟೇ. ಇದಾಗಿತ್ತು ಇವತ್ತಿನ ಸಂಚಿಕೆ. ಅವಲಕ್ಕಿಯಲ್ಲಿ ಅದ್ಭುತವಾದಂತಹ ಖಾದ್ಯಗಳನ್ನು, ತಿಂಡಿ ತಿನಿಸುಗಳನ್ನು ನಾವು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 10 ಜನ ಬರ್ತಾರೆ. ಅವರ ಒಂದು ರೆಸಿಪೀಸ್ಗಳ ಒಂದು ಕಾಂಪಿಟೇಷನ್ ಸ್ಪಿರಿಟ್ ಅಲ್ಲಿ ಮತ್ತೆ ಈ ಅಡುಗೆ ಕೋಣೆಯಲ್ಲಿ ನಾವು ಸಿಗ್ತೇವೆ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ. ಈ ಕಾರ್ಯಕ್ರಮದ ಮಹಾಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಭದ್ರಾವತಿ ಅವರ ಡಬಲ್ ಸ್ಟಾರ್ ಅವಲಕ್ಕಿ, ಪವರ್ಡ್ ಬೈ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಲಲಿತಾ ಜ್ಯುವೆಲರಿ, ಸಾಯಿ ಓಷಿಯನ್ ಮಾರ್ಟ್, ನರನ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ವೆನ್ಯೂ ಪಾರ್ಟ್ನರ್ ಐಡಿಯಸ್ ಮ್ಯಾಂಗಳೂರು, ಮಾಸ್ಟರ್ ಕ್ಲಾಸ್, ಫಾರ್ಮ್ ಬ್ಯೂಟಿ, ಕಾಸ್ಟ್ಯೂಮ್ ಕರ್ಟಸಿ, ಮಂತ್ರ ಐಎಕ್ಸಿ ಫ್ಯಾಷನ್.